ಮಹೀದೇವಿಯವರ ಪಾವನ ಗರ್ಭಾಂಬುದಿಯಲ್ಲಿ ಇಳೆಯ ಬೆಳಕನ್ನು ಕಂಡೆವು. ಪರಮ ಪಾವನವಾದಂತಹ ಅಸುರ ವಂಶ ಎಷ್ಟೋ ಮಂದಿ ಹುಟ್ಟಿದ್ರು, ಕೆಲವರು ಆಳಿದ್ರು, ಕೆಲವರು ಅಳಿದ್ರು, ಮತ್ತೆ ಕೆಲವರು ಉಳಿದು ಅಳಿದಂತಿದ್ದಾರೆ. ಅಂತವರ ಮಧ್ಯದಲ್ಲಿ ನಮ್ಮಿರುವರ ಆವಿರ್ಭಾವವಾಯಿತು. ಆದ್ರೆ ಏನು ಮಾಡೋಣ ಹೇಳು? ಕಾಲದೋಷವೋ ಕರ್ಮದ ಫಲವೋ ಎಂಬಂತೆ ನಾವು ಹುಟ್ಟಿದ ಆ ಸಂದರ್ಭದಲ್ಲೇ ನಮ್ಮವರಾದಂತಹ ದಾನವರಿಗೆಲ್ಲ ಮೇಲಿದ್ದಂತಹ ಭೂಲೋಕದಲ್ಲಾಗಲಿ ಅಥವಾ ನಾಕದಲ್ಲಾಗಲಿ ಸರಿಯಾದ ಸ್ಥಾನಮಾನ ಇಲ್ಲ. ನಮ್ಮಂತವರಿಗೆ ಪಾತಾಳವೇ ಅಧಿಪತ್ಯಕ್ಕೆ ನೆಲೆಯಾಗಿ ಹೋಯಿತು. ಇದಕ್ಕೆ ಕಾರಣ ಏನು? ಬೇರ್ಯಾರೂ ಅಲ್ಲ, ದೇವಾದಿ ದೇವತೆಗಳು. ಆದ್ದರಿಂದ ಇಂದಿನ ದಿವಸದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಗೆಲುವಂತ ಗಣಬಲವು ನಮಗೆ ಪ್ರಪಂಚದ ದೃಷ್ಟಿಯಲ್ಲಿ ನಾವು ಜಾತಿವಾಹಿನರಾಗಿ ಹೋದೆವು, ಹೀನ ಕುಲದವರೆನಿಸಿಕೊಂಡೆವು. ಆದ್ರೆ ನಮ್ಮದಾದಂತಹ ಅಸುರ ವಂಶದ ಯೋಗ್ಯತೆಯನ್ನು, ಕೀರ್ತಿ ಪತಾಕೆಯನ್ನು ಮತ್ತೊಮ್ಮೆ ವಿಜೃಂಭಿಸುವಂತೆ ಮಾಡಬೇಕು ಎನ್ನುವ ಹಾಗೆ ನಾನು ಸಂಕಲ್ಪಿಸಿದ್ದೇನೆ. ಅದಕ್ಕೆ ಬೇಕಾಗಿ ನೇರವಾಗಿ ಅನಿಮಿಷರೊಡೆಯರಾದಂತಹ ಸುರಪಾಲನನ್ನು ಜೊತೆಗೆನಿಸಬೇಕು ಎನ್ನುವ ಸಂಕಲ್ಪವಲ್ಲದು.
ನಿನ್ನಯ ಮಾತು ಸರಿಯಣ್ಣ ಸರಿ ಸರಿಯಣ್ಣ ನಿನ್ನಯ ಮಾತು ಸರಿಯಣ್ಣ ನಿನ್ನಯ ಮಾತು ಸರಿ ಸರಿ 100ಕ್ಕೆ 100 ಸರಿ. ನಮ್ಮ ಜೀವನ ಹೀಗಾಗುವುದಕ್ಕೆ ಕಾರಣ ಆ ದೇವತೆಗಳು. ಅವರನ್ನು ಸುಮ್ಮನೆ ಬಿಡಬಾರದು. ದೇವಲೋಕಕ್ಕೆ ಏರುವ ದೇವೇಂದ್ರನನ್ನು ಬಗ್ಗು ಬಡಿಯುವ ಪೀಠವನ್ನು ಏರುವ ಆಲೋಚಿಸಬೇಕಾದ ಪ್ರೀತಿಯನು ಮಾತನಾಲಿಸು ಅಗ್ನಿ ಸ್ವರೂಪ ಮಾತೃತ್ವಕ್ಕೆ ನಾನ ಯೋಚಿಸು ಆತನನ್ನು ಘೋರ ತಪದಿ ಪ್ರೀತಿಗೊಳಿಸಿ ಬಲದ ಬಲದಿ ಖ್ಯಾತಿ ಪಡೆವ ಜಗವನಾಳುವ ಸತಿ ಕುಲ ಪುನೀತ ಮಾಲ್ಪ ಪ್ರೀತಿಗನು ಜಮಾತ ಲಾಲಿಸು ನಿನ್ನ ವಯಸ್ಸಿಗೆ ಸರಿಯಾದ ಮಾತನ್ನಾಡ್ತಾ ಇದ್ದೀಯ. ಯಾಕೆ ಹಾರಾಟವೋ ಹೋರಾಟವೋ ನಿನ್ನ ವಯಸ್ಸಿಗೆ ಸರಿ. ಆದ್ರೆ ನಾ ಆಲೋಚಿಸಬೇಕು, ಏನು ಇದು ಈಗ ಸರಿಯೋ? ಯಾಕೆ ಸರಿಯಲ್ಲ? ಖಂಡಿತವಾಗಿಯೂ ಕಾಲ ಪ್ರಶಸ್ತವಾಗಿಲ್ಲ. ಅಂದರೆ ಜನಬಲ ನಮ್ಮಲ್ಲಿರಬಹುದು, ಧನಬಲವನ್ನು ಸಂಪಾದಿಸಬಹುದು. ಆದ್ರೆ ದೈವ ಬಲ ಅದರ ಕೊರತೆ ನಮಗುಂಟು. ಏನು ಮಾಡುವ? ದೈವ ಬಲ ಒಂದು ಇರ್ತಿದ್ರೆ ನಾವು ಹೀಗ ಯಾವಾಗಲೂ ಸ್ವರ್ಗಸ್ಥರಾಗಬೇಕಿತ್ತು. ದೇವೇಂದ್ರನ್ನು ಕೆಳಗೆ ಇಳಿಸಿ ಆಗ್ತಿತ್ತು. ಸ್ವರ್ಗಸ್ಥರಲ್ವೋ? ಸ್ವರ್ಗಕ್ಕೆ ಏರ್ಬೇಕು. ಹೌದು, ಏರ್ಬೇಕಿತ್ತು. ಆದ್ರೆ ಏರುವಂತಹ ಯೋಗ ನಮಗಿಲ್ಲ. ಹಾಗಂತ ಆ ಬಗ್ಗೆ ಆಲೋಚನೆ ಇಲ್ಲ. ಮತ್ತೆ ಕಾರುಣ್ಯದ ಪ್ರಾಯ ಅರಣ್ಯವನ್ನು ಸೇರಬೇಕು. ಶರಣ್ಯ ಭಾವದಿಂದ ಹಿರಣ್ಯ ಗರ್ಭ ಅಜಿತ ಬೇಡ. ಹಿರಣ್ಯ ಗರ್ಭ ನಮಗಾಗಲಿಕ್ಕಿಲ್ಲ. ಯಾಕೆ? ಹಗೆಗಳಿಗೆ ವರವ ನೀವರೀರ್ವರು ಕೊಟ್ಟ ವರಗಳ ತೆಗೆಯಲರಿಯರು ಅಲ್ವಾ? ಬಲ್ಲವರು ಹೇಳಿದ ಮಾತು. ಹರನೋ ಅಥವಾ ವಿಧಾತನೋ ನಮ್ಮವರ ತಪಸ್ಸಿಗೆ ಮೆಚ್ಚಿ ಬೇಕಾದಂತಹ ವರವನ್ನು ದಯಪಾಲಿಸ್ತಾರೆ. ಆದ್ರೆ ಅವರು ದಯಪಾಲಿಸಿದಂತಹ ವರದಲ್ಲಿ ಶಾಶ್ವತವಾಗಿ ಇಳೆಯಲ್ಲಿ ಉಳಿದವರು ಯಾರಿದ್ದಾರೆ? ಯಾರೂ ಇಲ್ಲ. ಹಾಗಾದ್ರೆ ಅಂತಹ ಬ್ರಹ್ಮನಿಗೆ ನಮ್ಮ ಜಾತಿಯವರ ಮೇಲೆ ಅಷ್ಟು ಹಗೆ ಉಂಟು ಎನ್ನುವುದೇ ಅರ್ಥ ಅಲ್ಲವಾ? ಹೌದು. ಆಮೇಲೆ ಅವನ ಭಜನೆ ಯಾಕೆ ಕರ್ಮಕ? ಸುಮ್ಮನೆ ವ್ಯರ್ಥ. ಬೇಡ. ನಾವೀಗ ಹೇಗೆ ಹೊರಟವರು? ಹೇಗೆ? ನೀನು ಪ್ರತ್ಯಕ್ಷ ಶಿವನ ಹಾಗೆ ವಿಜೃಂಭಿಸುವುದಕ್ಕೆ, ನಾನು ಪ್ರಜ್ವಲಿಸಬೇಕು ಎನ್ನುವಂತಹ ಕಾರಣಕ್ಕೆ ಹೊರಟ ಮೇಲೆ ನಮಗೆ ಬ್ರಹ್ಮನ ಅಲ್ಲ, ಅಗ್ನಿನಾರಾಯಣ ಎನಿಸಿಕೊಂಡಂತಹ ಜಾತವೇನೋ ಅವನನ್ನೇ ನಾವು ಸ್ತುತಿಸಬೇಕು. ಯಾಕೆ? ಅವನಿಗೆ ದಾಕ್ಷಿಣ್ಯ ಸ್ವಭಾವ ಇಲ್ಲ. ಅವನ ಅಪ್ಪನೇ ಆದರೂ ಕೂಡ ಸುಡುವುದು ಆತನ ಹುಟ್ಟುಗುಣ. ಅಂತವರ ಆದರ್ಶ ಇಟ್ಟುಕೊಳ್ಬೇಕು. ನಮ್ಮ ಜೀವನದಲ್ಲಿ ನಾವು ಯಾರ ಆದರ್ಶದಿಂದ ಬದುಕಿದ್ದೇವೆ ಎನ್ನುವುದು ಬೇಕಾಗ್ತದೆ. ಆದ್ದರಿಂದ ಜಾತವೇದವನ್ನೇ ಸಂಪ್ರೀತಿಗೊಳಿಸಬೇಕು ಅಂತಾದ್ರೆ ಕಾಣುತ್ತಾ ಇರುವಂತಹ ಪುಷ್ಕರಣಿ ಇದರಲ್ಲಿ ಸ್ನಾನವನ್ನು ಮಾಡಿ ಮೊದಲು ಮೈಯ ಕೊಳೆಯನ್ನು ಕಳಕೊಂಡು ತದನಂತರ ತಪಸ್ಸು ಹೇಗೆ ಮಾಡುವುದು ಅಂತ ಆಲೋಚಿಸುವ. ಬಾ
ಇರಿಸಿ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಇರಿಸಿ ತಪಸ್ಸನ್ನಾಚರಿಸಿ ಸಾಧನೆಯನ್ನು ಬಯಸಿ ನಾವು ಬಂದಿದ್ದೇವೆ. ನಿಜ. ಮೈಯಲ್ಲಿರುವಂತಹ ಕೊಳೆಯನ್ನು ತೊಳೆದುಕೊಂಡದ್ದಾಯಿತು. ಹಾಗಂತ ಮನಸ್ಸು ಶುದ್ಧವಾಗಬೇಕು ಅಂತ ಆದ್ರೆ ನಮ್ಮ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಇರಿಸಿ ಏಕೋ ದೃಢ ಮನಚಿತ್ತದಿಂದ ನಾವು ಆ ಜಾತವೇದನವನ್ನು ಸಂಪ್ರೀತಿಗೊಳಿಸಬೇಕು. ಕುಳಿತುಕೊಳ್ಳೋಣ. ಹೇಗೆ ಕುಳಿತುಕೊಳ್ಳುವುದು? ಆಲೋಚಿಸಬೇಕಾದ ವಿಚಾರ. ಹೌದು. ನನಗೆ ಅದೇ, ನೀನು ನನ್ನ ಜೊತೆಯಲ್ಲಿ ಇಲ್ಲದಿದ್ರೆ ಸಮಸ್ಯೆ ಆಗುದು ಅದೇ. ನಿನ್ನ ಜೊತೆಗೆ ನಾನು ಅದಕ್ಕೆ ಬರುದು. ಯಾಕೆ? ನನಗೆಲ್ಲಾದ್ರೂ ಕೆಲವು ವಿಚಾರಗಳು ಮರೆತು ಹೋದ್ರೆ ಒಮ್ಮೊಮ್ಮೆ ನೆನಪಿಸ್ತೀವಿ. ಹೌದು ತಮ್ಮ, ಅಣ್ಣ, ನಾವಿಬ್ಬರು ಜೊತೆಯಾಗಿ ತಪಸ್ಸನ್ನಾಚರಿಸಿದ್ರೆ ನಮ್ಮ ತಪಸ್ಸು 1000 ವರ್ಷ ಆದ್ರೂ ನಮಗೆ ಪ್ರತ್ಯಕ್ಷ ಆಗ್ಲಿಕ್ಕಿಲ್ಲ, ಪ್ರಯೋಜನವಿಲ್ಲ. ಯಾಕೆ? ಯಾಕೆ? ಏಕತೆ ಎನ್ನುವುದು ಬರುವುದಿಲ್ಲ. ಖಂಡಿತವಾಗಿ ಏಕತೆ ಬರಬೇಕು ಅಂತ ಆದ್ರೆ ಏಕಾಂಗಿಯಾಗಿ ನಾವು ಧ್ಯಾನವನ್ನು ಮಾಡಬೇಕು. ಹೌದು. ಅದಕ್ಕೆ ಬೇಕಾಗಿ ಏನು ಮಾಡೋಣ? ಏನು ಮಾಡುವ? ತಪಸ್ಸನ್ನು ಆಚರಿಸಬಹುದು ಬೇರೆ ಬೇರೆ ಪ್ರದೇಶದಲ್ಲಿ. ಹಾಗಂತ ನಾವು ಬೇರೆ ಬೇರೆ ಆದ್ರೆ ವರ್ತಮಾನದಲ್ಲಿ ನಮ್ಮ ಇರವನ್ನು ಸಹಿಸುವುದಕ್ಕೆ ಅಸಾಧ್ಯರಾದಂತಹ ನಮ್ಮ ಹಗೆಗಳು ಇದ್ದಾರೆ. ಅವರ ಎದುರಿಗೆ ಹೋಗುವ ಹಾಗೂ ಇಲ್ಲ. ಅದಕ್ಕೊಂದು ಕಾರ್ಯವನ್ನು ಮಾಡೋಣ. ಕಾಣಿಸುತ್ತಿರುವಂತಹ ಪುಷ್ಕರಿ, ಈ ಪುಷ್ಕರಣಿಯ ಮೇಲೆ ನೋಡಂತೆ ಒಂದು ದಂಡೆ, ಮಣ್ಣಿನ ದಿಬ್ಬ ಕಾಣಿಸ್ತಾ ಇದೆ. ಅದರ ಮೇಲೆ ಒಂದು ಮರ, ಮಾವಿನ ಮರ. ಆ ಮಾವಿನ ಮರದ ಬುಡದಲ್ಲಿ ನಾನು ಧ್ಯಾನಸ್ಥನಾಗುತ್ತೇನೆ. ಹಾಗಾದ್ರೆ ನೀನೆಲ್ಲಿ? ನಾನು ಮಾವಿನ ಮರದ ಬೇರಿನಲ್ಲಿ. ಅಂದ್ರೆ ನೀರಿನೊಳಗಡೆ ಮುಳುಗಿ ಆ ಬೇರಿರುವಂತಹ ಪ್ರದೇಶದಲ್ಲಿ ನೀನು ತಪಸ್ಸನ್ನಾಚರಿಸು. ಜಾತವೇದ ಬಂದ್ರೆ ಯಾರಿಗೆ ಪ್ರಥಮತವಾಗಿ ಪ್ರತ್ಯಕ್ಷನಾಗುತ್ತಾನೆ ಆ ಹೊತ್ತಿಗೆ ಮತ್ತೊಬ್ಬನಿಗೆ ತಿಳಿಸಬೇಕು. ಆದಿತಲ್ಲ? ಹಾಗಾದ್ರೆ ಮೊದಲಾಗಿ ನೀನು ನೀರಿಗೆ ದುಮ್ಮಿಟ್ಟು ನಾನು ಮೇಲಿನಿಂದ ತಪಸ್ಸನ್ನು ಆಚರಿಸ್ತೇನೆ. ಬಾ. ಗುರುತಿಸ್ತದೆ. ಲೋಕದ ಒಳಿತಿಗಾಗಿ ಸದಾ ಸರ್ವದ ದುಡಿಯುತ್ತಾ ಇರುವ ವೇಳೆಯಲ್ಲಿ ಲೋಕಕ್ಕೊಂದು ಅಹಿತವಾದ ಘಟನೆ ನಡೆಯುವುದಕ್ಕೆ ಪ್ರಾರಂಭವಾಗಿದೆ. ಕರಂಬರೆಂಬ ಸಹೋದರರು ಪುಷ್ಕರಣಿಯ ತಟದಲ್ಲಿ ಅಗ್ನಿದೇವನನ್ನು ಕುರಿತಾಗಿ ತಪಸ್ಸು ಮಾಡುತ್ತಾ ಇದ್ದಾರೆ. ಒಲಿದು ವರವನ್ನು ಪಡೆದ್ರೆ ಲೋಕ ಮಾರಕವಾಗುತ್ತದೆ ಎನ್ನುವುದು ಸತ್ಯವೇ. ಹಾಗಾದ್ರೆ ಇಂಥವರಿಗೆ ಶಾಸ್ತಿಯನ್ನು ಮಾಡಬೇಕು ಅಂತ ಅದಕ್ಕೆ ವಿರೋಧವಾಗಬೇಕು ಅಂತಾರೆ. ಈ ರೂಪದಿಂದ ಹೋಗುವುದಲ್ಲ, ನೀರ ಕೆಳಗೆ ಕೂತವರನ್ನು ಪಾತಾಳಕ್ಕೆ ಎಳೆಕೊಂಡು ಹೋಗಬೇಕು ಅಂತಾರೆ.
ನಾಶವೇ ಆಗಬೇಕು. ಅಂದ್ರೆ ಏನು? ಮಕರನಾಗಿ ಹೋಗಬೇಕು, ಮೊಸಳೆಯಾಗಿ ಪುಷ್ಕರಣಿಗೆ ಇಳಿಯುತ್ತೇವೆ. ಮಕರ ಆಕೃತಿಯನ್ನು ತಾಳಿದ್ದೇನೆ. ಯಾಕೆ ಬೇಕಾಗಿ ರಂಭಗರಂಬರು ಲೋಕಗಂಡಗರಾಗಿ ಮೆರೆಯುತ್ತಾ ಇದ್ದಾರೆ. ಅವರು ಲೋಕಗಂಡಗರ ಮೆರೆಯುತ್ತಾ ಇದ್ದಾರೆ, ತಪಸ್ಸಿಗೆ ಹೋಗಿದ್ದಾರೆ. ತಪಸ್ಸಿನ ಫಲ ಸಿಕ್ಕಿತು ಅಂತ ಆದ್ರೆ ಏನಾಗ್ತದೆ? ದೇವಲೋಕ ನನ್ನ ಕೈ ಬಿಟ್ಟು ಹೋಗ್ತದೆ. ಅವರನ್ನು ಹೀಗೆ ಬಿಡಬಾರದು. ಏನು ಮಾಡ್ಬೇಕು ಗೊತ್ತೇ? ಅವರಿಗೆ ಸರಿಯಾಗಿ ಉತ್ತರವನ್ನು ಕೊಡಬೇಕಂತಾದ್ರೆ ಹೋಗ್ತೇನೆ ಅವರ ಮುಂದೆ. ಏನು ಅನ್ಯಾಯವನ್ನು ಮಾಡುತ್ತಾ ಇದ್ದಿ? ನೀರಿನ ಒಳಗೆ ತಪಸ್ಸನ್ನು ಮಾಡುತ್ತಾ ಇದ್ದಿ. ಹೀಗೆ ಬಿಡ್ತೇನೆ ಭಾವಿಸಿಕೊಳ್ತೀಯ? ಬಿಡಲಾರೆ. ನಾನು ಮೊಸಳೆಯಾಗಿ ಬಂದಿದ್ದೇನೆ. ನಿನ್ನ ಕಾಲನ್ನು ಹಿಡಿದು
ಶ್ರೀಕೃಷ್ಣನು ತನವನ್ನು ನಾಮಗೊಳಿಸುವ ಶ್ರೀಕೃಷ್ಣನು ತಪಸ್ಸನ್ನಾಚರಿಸುವಂತಹ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲ ಬಂದು ತಪಭಂಗ ಮಾಡಿದ್ದೀಯೋ? ಹೌದು. ಯಾರು ನೀನು? ಯಾಕೆ ಬಂದೆ? ಕಳುಹಿಸಿಕೊಟ್ಟದ್ದ ಅಥವಾ ನೀನಾಗಿಯೇ ಬಂದದ್ದು? ನಿನ್ನ ಕುಹಕ ವಿದ್ಯೆ ವಿದ್ಯೆಯನ್ನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ನಾನು ಬೇರೆ ಯಾರಲ್ಲ, ದೇವೇಂದ್ರ. ನಾನು ನನ್ನ ವಜ್ರಾಯುಧದಲ್ಲಿ ರಕ್ತ ಉಂಟಲ್ಲ. ಸರಿ, ತಪದೆ ನಿಲ್ದಿರ ನಿಂತು ಬಳಿಕ ಜನರ ರಕ್ತ ಮೋಲ್ ಹೇಳ್ಬೇಕೆಂದು ಸರಿಯಂತೆ ಎಲ್ಲಿಂದ ಶೋಧಿಗವೇನುತ್ತ ತಪಸ್ಸನ್ನಾಚರಿಸ್ತಾ ಇರುವುದು ಎಷ್ಟು ವರ್ಷವಾಯಿತು ಎನ್ನುವ ಹಾಗೆ ನನಗೆ ಗೋಚರ ಇಲ್ಲ. ಜಾತವೇದವನ್ನು ಸಂಪ್ರೀತಿಗೊಳಿಸುವುದಕ್ಕೆ ಬೇಕಾಗಿ ಒಂದೇ ಮನಸ್ಸಿನಿಂದ ಧ್ಯಾನಸ್ಥನಾಗಿದ್ದೆ. ಯಾಕೋ ಏನು ಮುಖಕ್ಕೊಂದು ರೀತಿಯ ಬಿಸುಪಾದ ವಾತಾವರಣ. ಹಾಗಾದ್ರೆ ಜಾತವೇದ ಬಂಧನ ಬರ್ಲಿಲ್ಲ ಅದಲ್ಲ, ನನ್ನ ಮುಖಕ್ಕೆ ಏನೋ ಅಂಟಿದ ಹಾಗಾಗತ್ತಾ ಉಂಟು. ಕೆಂಪು ಕೆಂಪು ರಕ್ತ. ಗೊತ್ತಾಯ್ತಾ? ರಕ್ತ ಏನು? ಇಂದ್ರ ಮಕರವಾಗಿ ಬಂದು ನಿನ್ನ ತಮ್ಮನನ್ನು ಕೊಂದಿದ್ದಾನೆ.
ಬಿಡಲಾರೆ ದೇವೇನ್. ಏತಕ್ಕೆ ಬಳಲಿಕೆ ಭೂತಳ ಸೇರುತ್ತಾ ತಮ್ಮನು ತೀರಿದ ಮೇಲೆ ಏತಕ್ಕೆ ಬದುಕು ಆತ್ಮಾಹುತಿಯ ಹಿಡಿದಿಯುವುದಿಲ್ಲ ಸೇರಲಿಕ್ಕೆ ದೇವತೆಗಳ ಮೇಲೆ ಸೇಡನ್ನು ತೀರಿಸಬೇಕು ಎನ್ನುವ ಕಾರಣದಿಂದ ಛಲದಿಂದ ನಾವು ಹೊರಟೆ ಅಂತ ಆದ್ರೆ ಏನನ್ನು ಕಾಡ್ತಾ ಇದ್ದೇನೆ. ಪುಷ್ಕರಿಯೆಲ್ಲ ಕೆಂಪಾಗಿ ಹೋಗಿದೆ ನನ್ನ ತಮ್ಮನ ರಕ್ತದಿಂದಲಾಗಿ. ಹಾಗಾದ್ರೆ ಪ್ರಪಂಚದಲ್ಲಿ ಅಜೇಯರಾಗಿ ಮೆರೆಯಬೇಕು ಎನ್ನುವಂತಹ ಸಂಕಲ್ಪವನ್ನು ಹೊತ್ತ ನನ್ನ ಅನುಜ ಅವನಿಲ್ಲದ ಮೇಲೆ ಈ ಪ್ರಪಂಚದಲ್ಲಿ ನನಗೆ ಏತರದ ಬಾಳ್ವೆ. ಯಾವ ಸಾಧನೆಯನ್ನು ಮಾಡಿ ಏನು ಪ್ರಯೋಜನ? ನನ್ನ ಸಾಧನೆಯನ್ನು ಕಂಡು ಹೆಮ್ಮೆ ಪಡುವುದಕ್ಕೆ ನನ್ನ ಅನುಜನೇ ಮಡಿದ ಮೇಲೆ ಪ್ರಪಂಚದಲ್ಲಿ ಯಾವುದೂ ಬೇಡ. ಈ ತಪಸ್ಸು, ಈ ರಾಜ್ಯ, ಈ ದೇಶ, ಈ ಕೋಶ ಇದ್ಯಾವುದೂ ಬೇಡ. ತಮ್ಮ, ನನ್ನನ್ನು ಬಿಟ್ಟು ಹೋದೆ ಅಲ್ಲ, ನೀವು ಓರ್ವನೇ ಹೋದಿ ಎನ್ನುವ ಹಾಗೆ ಆಲೋಚಿಸಬೇಡ. ನಿನ್ನ ಹಿಂದಿನಿಂದ ನಾನೂ ಬರ್ತೇನಪ್ಪ. ಇದೋ ಹಿಡಿದಂತಹ ಆಯುಧದಿಂದ ನನ್ನ ಶಿರವನ್ನು ಕತ್ತರಿಸಿಕೊಂಡು ಆತ್ಮಾಹುತಿಯನ್ನು ಜಾತವೇದನೈ ತಂದು ನಿಲುತಡೆ ಭಕ್ತರ ತಿಲಕಾರಂಭಾಗ್ಯ ಭಕ್ತರ ತಿಲಕಾರಂಭಾಗ್ಯ ತಲೆ ಕಡಿಯದೆ ಕಟ್ಟ ಬಿಳಿದೊಡೈಕ್ಯ ಎನ್ನುಳ್ ಐಕ್ಯಗೊಳ್ಳುವ ಸರಿಗಲ್ಲ ಬಲುಪಾಪ ಕೃತ್ಯ ಬಲುಪಾಪ ಕೃತ್ಯ ತಿಳಿದು ಮಾಡ್ಕೋದೆ ಬೇಡು ಒಳವನು ದೈತ್ಯ ತಿಳಿದು ಮಾಡುವುದೇ ಬೇಡು ಒಳವನು ದೈತ್ಯ ನಿಲುಗಡೆ ಬಂದವರ ತಿಲಕರ ಭಾಗ್ಯ ತಲಗಡಿಯದ ಕರ್ಕ ಬೀಳಿದ ನೊಳಗ ಭಾಗ್ಯ ನಾಲಿಗೆ ಹೇಳ್ಕೊಂಡಾದ್ರೂ ಸಾಯ್ತೇನೆ ಸ್ವಾಮಿ. ಯಾಕೆ ಪ್ರಪಂಚದಲ್ಲಿ ಯಾವ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಆಶೆ ನನಗಿಲ್ಲ. ನನಗೆ ಅಂತ್ಯ ಬೇಕು. ಜೀವನದಲ್ಲಿ ನನಗೆ ಅಂತ್ಯ ಬೇಕು. ಈಗ ಬೇಡ, ಅಂತ್ಯ ಬೇಕು. ಈಗ ಬೇಡ ಮಗನೇ, ನಾನಿದ್ದೇನಲ್ಲ. ನೀನು ಹೌದು. ಯಾರು ನೀನು? ಯಾರು? ನಾನು ಸುಮ್ಮನೆ ತಿರುಗಾಡಿಕೊಂಡು ಬಂದ, ನನಗೆ ಬೇರೆ ಹೊತ್ತು ಕೆಲಸ ಇಲ್ಲ. ಹೌದಾ? ಷಟ್ವೇರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ದೃಷ್ಟಿಯನ್ನು ನಾಸಿಕಾಗ್ರಲ್ಲಿ ಕೇಂದ್ರೀಕರಿಸಿ ಯಾರನ್ನು ಒಲಿಸಿಕೊಳ್ಬೇಕೆಂದು ಅನವರತವಾದಂತಹ ತಪಸ್ಸನ್ನು ಮಾಡ್ತಿದ್ಯೋ ಆ ಜಾತವೇದನೇ ನಾನು. ಜಾತವೇದ? ನಾನು ಬರುವಾಗ ನಿನಗೆ ಬಿಸಿ ಆಗಿಲ್ವಾ ಪ್ರಭು? ನಾನು ಮೊದಲೇ ಬಿಸಿಯಲ್ಲಿದ್ದೆ, ಆದ್ರಿಂದ ನಿನ್ನ ಬಿಸಿ ನನಗೆ ಗೊತ್ತಾಗಲಿಲ್ಲ. ಅರ್ಥವಾಯಿತು ಜೀವ, ಅರ್ಥವಾಯಿತು. ಪ್ರಭು ರಂಭದಾನವ ನಗ್ನಿ ನಾರಾಯಣನೇ ಲಾಲಿಸಯ್ಯ ನಾರಾಯಣನೇ ಅಗ್ನಿ ನಾರಾಯಣನೇ ಲಾಲಿಸಯ್ಯ ಶ್ರೀರಕ್ಷೆಯಂತ ಸೋದರ ನಲಿದ ಶ್ರೀರಕ್ಷೆಯಂತೆ ಸೋದರ ನಲಿದ ಮೇಲೆ ಬೇರೆ ಕೀಳಲಿ ಕೇಳಲಿ ಅಗ್ನಿ ನಾರಾಯಣ ಅಗ್ನಿನಾರಾಯಣ ಭಕ್ತ ಶ್ರೇಷ್ಠನೇ. ಜಾತ
ಜಾತವೇದ ಓ ಅಗ್ನಿದೇವ ಏನು ಪ್ರತ್ಯಕ್ಷನಾದೇ ತಂದೆ. ಹೌದು. ನನ್ನ ಚರಮ ಭಕ್ತಿಗೆ ಮೆಚ್ಚಿದಂತಹ ನೀನು ಹಾ. ಪ್ರತ್ಯಕ್ಷನಾದೆಯಾ ಪ್ರಭು. ಇಷ್ಟು ವರ್ಷ ತಪಸ್ಸು ಮಾಡ್ತಾ ಇದ್ದೀ, ಕೊನೆ ಹಂತಕ್ಕಾಗುವ ಸಾಯಲಿಕ್ಕೆ ಹೊರಟಿರಿ. ನನಗೆ ಬೇರೆ ದಾರಿ ಇಲ್ಲ ದೇವ್ರೆ. ಇದನ್ನು ಗಾದೆ ಮಾತು ಇದ್ದಾಗೆ, ಹೇಗೆ? ಎಣ್ಣೆ ಬರ್ತದೆ ಎನ್ನುವಾಗ ಗಾಣ ಮುರಿಯಿತು ಎನ್ನುವ ಗಾದೆ ಹಾಗೆ. ಅಂದ್ರೆ ಈಗ ನಾನು ಬರ್ತೇನೆ ಅಂತ ಹೇಳುವಾಗ ಅಷ್ಟರಲ್ಲೇ ನೀನು ಸಾಯಲಿಕ್ಕೆ ಹೊರಟಿದೆಯಲ್ಲ. ನನ್ನ ಪರಿಸ್ಥಿತಿಯು ಹಾಗಾಗಿದೆ ದೇವ್ರೆ. ಯಾಕೆ? ಎಣ್ಣೆ ಬರ್ತದೆ ಅಂತ ಕಾಯ್ತಾ ಇದ್ದೆ. ಹಾ. ಈಗ ಎಣ್ಣೆಯೂ ಬೇಡ ಯಾವುದು ಬೇಡ ಅಂತ ಕಾಣಿಸ್ತಾ ಉಂಟು. ಹೌದಾ? ಕಾರಣ ಒಂದೇ. ಅದೇನು ನೀನು ಎಣ್ಣೆಯ ಬಗ್ಗೆ ಅಷ್ಟು ಜಿಗುಪ್ಸೆ ಬಂದದ್ದು? ಜಿಗುಪ್ಸೆ ಬರುವುದಕ್ಕೆ ಕಾರಣ ಉಂಟು ಪ್ರಭು. ಹಾ. ನನ್ನ ಜೀವನದಲ್ಲಿ ನನ್ನ ಬಲ ಭುಜದ ಹಾಗಿದ್ದಂತಹ ಹಾ. ನನ್ನ ತಮ್ಮನಾದಂತಹ ಕರಂಬಾಸುರ, ಹಾ. ಆತನು ನಾನು ಜೊತೆಯಾಗಿ ತಪಸ್ವೀಕರಿಸಿದೆವು. ಆದರೆ ದೇವೇಂದ್ರ ಮಕರದ ರೂಪದಿಂದ ಬಂದು ಹಾ. ಮೋಸದಿಂದ ಹಾ. ನನ್ನ ತಮ್ಮನನ್ನು ಕೊಂದ ಪ್ರಭು. ಪ್ರಪಂಚದಲ್ಲಿ ಅನುಜನನ್ನು ಕಳೆಕೊಂಡ ಮೇಲೆ ನನಗೆ ಯಾಕೆ ಪ್ರಭು ಬದುಕು? ಆ ದೇಹಕ್ಕೆ ಅಷ್ಟೇ ಆಯುಷ್ ಅಂತ ಇತ್ತು. ಆ. ಬ್ರಹ್ಮದೇವನ ಬರಹವನ್ನು ಯಾರಿಂದಲೂ ತಪ್ಪಿಸುವುದು ಸಾಧ್ಯ ಇಲ್ಲ. ಆ. ಆದ್ದರಿಂದ ಆ ರೂಪದಲ್ಲಿ ಸಾವು ಬಂತು. ಅದಕ್ಕೆ ನೀನ್ಗೆ ಯಾಕೆ ಸಾಯಿಗೆ ಹೊರಟಿದ್ದೀ? ತಮ್ಮ ಹೋದ ಮೇಲೆ ಮತ್ತೆ ನಾನಿದ್ದು ಮಾಡುವುದು ಏನುಂಟು ಪ್ರಭು? ಎಲ್ಲ ಅಷ್ಟೇ. ಆ. ಎಲ್ಲ ಇರುವಾಗ ಸ್ವಲ್ಪ ದಿವಸ ಎಲ್ಲ ಬಂಧುಗಳು ಇರ್ತಾರೆ ಅಷ್ಟೇ. ಆಮೇಲೆ ಬಂಧುಗಳು ಇರುವುದಿಲ್ಲ. ಆ. ಕೊನೆಗೆ ಉಳಿಯುವುದು ಒಬ್ಬನೇ. ಆ. ನೀನು ಮಾಡಿದಂತಹ ಪುಣ್ಯ ಪಾಪಗಳ ಕರ್ಮಗಳು ಏನುಂಟು ಆ. ಅದನ್ನು ಅನುಭವಿಸಿ ಈ ಶರೀರವನ್ನು ಬಿಟ್ಟು ಜೀವಾತ್ಮ ಹೋಗಲೇಬೇಕು. ಹೌದು. ಈಗ ನಾನು ಬಂದಿದ್ದೇನೆ, ಏನು ಬೇಕು ಹೇಳು? ಹೇಗೂ ಹೋಗುತ್ತದಲ್ಲ. ಹೌದು. ಈಗಲೇ ಹೋಗ್ಲಿ. ಹೋಗುದಿಲ್ಲ. ನಿನಗೆ ಇನ್ನು ಆಗ್ಲಿಲ್ಲ. ಆಗ್ಲಿಲ್ಲ ಮತ್ತೆ ನಿನಗೆ ಸಮಯವೇ ಬರಲಿಲ್ಲ ಅಷ್ಟು ಬೇಗ. ನಾನು ಕಾಯ್ತಾ ಇದ್ದೇನೆ ಯಾವಾಗ ಹೋಗ್ತೇನೆ. ಹೋಗುದಿದ್ರೆ ನೀನು ಯಾವಾಗಲೂ ಹೋಗ್ಬೇಕಿತ್ತು. ಈಗ ಹೋಗು. ಹಾಗಾದ್ರೆ ನೀನು ಇಷ್ಟು ವರ್ಷ ಬದುಕಿದ್ದಿ ಅಂತ ಹೇಳಿದ್ರೆ ಬ್ರಹ್ಮವರದ ಆಯುಷ್ಯ ಗಟ್ಟಿ ಉಂಟು ಅಂತ ಲೆಕ್ಕ. ಸರಿ ಪ್ರಭು. ಕೆಲ ಸಂದರ್ಭದಲ್ಲಿ ಸಾಯಲಿಕ್ಕೆ ಹೊರಟ ನೀನು ಬದುಕಿ ಉಳಿಲಿಲ್ವೇ? ಹೌದು. ನಿನಗೆ ಮೃತ್ಯುಂಜಯ ಪ್ರಶಸ್ತಿ ಕೊಡಬೇಕು. ನೀವು ಅದನ್ನೇ ಹೇಳ್ತೀರಿ ಸ್ವಾಮಿ. ಆದ್ರೆ ಯಾರು ಬದುಕುತ್ತಾರೆ ಎನ್ನುವ ಹಾಗೆ ಅವನ ಏಳಿಗೆಯನ್ನು ನಾನು ನೋಡಬೇಕಿತ್ತು. ಅಂತವರೆಲ್ಲ ನನ್ನ ಕಣ್ಣು ಮುಂದೆ ಸತ್ತು ಹೋದ್ರಲ್ಲ ದೇವರೇ. ಏನು ಮಾಡುದು? ಬದುಕುವವರೆಲ್ಲ ಹೋಗಿ ಆಯ್ತು. ನೀನು ಬದುಕು ಉಳಿಬೇಕು. ಹೌದು ಪ್ರಭು. ಬೇಡ, ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಜಾತವೇದನನ್ನು ಸಂಸ್ತುತಿಸಿದವ ನಾನು. ಹೌದು. ಈಗ ಪ್ರತ್ಯಕ್ಷನಾಗಿದ್ದಿ, ನಿನಗೇನು ಬೇಕು ಎನ್ನುವ ಹಾಗೆ ಕೇಳ್ತಾ ಇದ್ದಿ. ಇನ್ನು ಸ್ವಲ್ಪ ಹೊತ್ತು ನಿನ್ನ ಅಗತ್ಯ ಉಂಟು ಈ ಪಾತ್ರದ ಎನ್ನುವ ಕಾರಣಕ್ಕಾಗಿ ನಾನು ಪ್ರತ್ಯಕ್ಷನಾಗಿದ್ದು. ಸರಿ ಪ್ರಭು. ಇಷ್ಟರವರೆಗೆ ನನ್ನ ಮನಸ್ಸಿನಲ್ಲಿದ್ದಂತಹ ತೀರ್ಮಾನ ಏನು ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ. ನಿನ್ನನ್ನು ಪ್ರತ್ಯಕ್ಷೀಕರಿಸಿ ತದನಂತರ ನನ್ನ ತಮ್ಮನಿಗೆ ಬೇಕಾದ ವರವನ್ನು ಕೇಳಬೇಕು ಎನ್ನುವ ಹಾಗೆ ನಾವು ಸಂಕಲ್ಪಿಸಿದ್ದೆ. ಇನ್ನು ಹಾಗಲ್ಲ. ನೀ ಬಂದಿದ್ದಿ ಹೌದು ಅಂತಾದ್ರೆ ನನ್ನ ತಮ್ಮ ಮತ್ತೆ ಹುಟ್ಟಲೇಬೇಕು. ನನ್ನ ತಮ್ಮ ಹುಟ್ಟಬೇಕು. ಹೇಗೆ? ನನ್ನ ಮಗನಾಗಿ ಹುಟ್ಟಬೇಕು. ಆದ್ದರಿಂದ ತ್ರಿಲೋಕ ವಿಕ್ರಮಿ. ಕೆಲವು ಸಲ ತಂದೆಯೇ ಮಗನಾಗಿ ಹುಟ್ಟುತ್ತಾನೆ ಎನ್ನುವಂತ ಒಂದು ಸಿದ್ಧಾಂತ ಉಂಟು. ಹಾಗೆಯೇ ನನ್ನ ಅನುಜನೇ ನನ್ನ ಮಗನಾಗಿ ಹುಟ್ಟಬೇಕು. ಅಂತಹ ಪರಾಕ್ರಮಿ ಆಗಬೇಕು. ಆದ್ದರಿಂದ ಲೋಕೋತ್ತರ ವೀರನಾದಂತಹ ನನ್ನ ಅನುಜನ ರೂಪವನ್ನು ಹೋಲಬಲ್ಲ ಸಾಮರ್ಥ್ಯವುಳ್ಳಂತಹ ಒಂದು ಮಗುವನ್ನು ದಯಪಾಲಿಸು ಪ್ರಭು. ಕೇಳು ರಂಬಾಸುರನಿ ತ್ರಿಜಗಪತಿ ನೀನಾಗು, ತಾಳು ಬೇಕಾದಂತೆ ಕಾಮರೂಪವ ಬಳಿಕ ಬಳಿಕ ಬಾಲಿಯಳ ಮೆಚ್ಚು ತೊಡಗೂಡಲವಳಿಂದನುಗ ನಿಲ್ಲಲ್ತಿ ಸಂಜನಿಪನು. ಬಾಲಿಯಳ ಮೆಚ್ಚು ತೊಡಗೂಡಲ್ ಅವಳಿಂದನುಗ ನಿನ್ನಂತೆ ಸಂಜನಿಪನು. ಕಾಲಾಂತರದಿ ನೀನು ತಳೆದ ರೂಪಕ್ಕಿದಿರು ಕಾಳಗಕ್ಕಾಕೃತಿಯ ತಾಳಿ ಬಂದವನಿಂದ ಸೋಲು ಅಳಿವು ಬಹುದು. ನಿನ್ನಂತೆ ಇರುವ ರೂಪಕ್ಕೆ ಕಾಳಗಕ್ಕಾಕೃತಿಯ ತಾಳಿ ಬಂದವನಿಂದ ಸೋಲಳಿವು ಬಹುದೆಂದು ತಿಡುಗುತ್ತ ದೃಶನಾದ ಕಾಮರೂಪವ ಬಳಿಕ ಖಡರಾಯ ಅಯ್ಯ ಅಯ್ಯ
ನಿನ್ನ ಇಷ್ಟಾರ್ಥವನ್ನು ಈಡೇರಿಸಬೇಕಾದದ್ದು ದೇವರಾದಂತ ನನ್ನ ಆದ್ಯ ಕರ್ತವ್ಯ. ಖಂಡಿತವಾಗಿ ಸದಾಕಾಲ ತೇಜೋಪುಂಜವಾಗಿ ಕಂಗೊಳಿಸುವಂತ ನನ್ನನ್ನೇ ನೀನು ಪ್ರತ್ಯಕ್ಷೀಕರಿಸಿದಿ. ಹೌದು. ಹಾಗಾದ್ರೆ ನಿನ್ನ ಬದುಕು ತೇಜೋಪುಂಜವಾಗಬೇಕು ಎನ್ನುವಂತಹ ಕಲ್ಪನೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಸರಿ. ವಿಶೇಷವಾದಂತಹ ವರವನ್ನು ನೀನು ಕೇಳ್ತಾ ಇದ್ದಿ. ಹಾ. ನಿನ್ನ ಇಚ್ಛೆಯಂತೆ ವರವನ್ನು ನಾನು ತಥಾಸ್ತು ಅಂದಿದ್ದೇನೆ. ಹಾ. ಆದ್ರೆ ವಿಶೇಷವಾದಂತಹ ಒಂದು ವರವನ್ನು ನಾನು ನಿನಗೆ ಕೊಡಬಲ್ಲೆ. ಈಗ ನಾನು ದುಡಿದದ್ದಕ್ಕೆ ಇಷ್ಟು ಅಷ್ಟು ನಾನು ಕೇಳಿದ್ದು. ಹೌದು. ಇದು ದುಡಿಯದೆ ನೀವಾಗಿ ಮನಸ್ಸು ಮೆಚ್ಚಿಕೊಡುವುದು. ಹೌದು. ನಾವು ಕಾಯ್ತಾ ಇದ್ದೇವೆ ದೇವರ ಸಿಗದೆ ತುಂಬಾ ದಿವಸ ಆಯ್ತು ನಮಗೆ. ಯಾರು ಕೊಡ್ತಾರೆ ಅಂತ ಕಾಯುವುದು. ಕೆಲವು ಸಲ ನಿರೀಕ್ಷೆ ನಮಗೆ ಬೇಸರಕ್ಕೆ ಕಾರಣವಾಗ್ತದೆ. ಹೌದು. ನಿರೀಕ್ಷೆಯ ನಿರಾಶೆಗೆ ಕಾರಣವಾಗ್ತದೆ. ಹಾ. ನಿನ್ನ ಬದುಕು ಹಾಗಲ್ಲ. ಹಾ. ಯಾವುದನ್ನು ನೀನು ನಿರೀಕ್ಷಿಸಿದ್ಯೋ ಹಾ. ಅದನ್ನು ಕೊಡುವುದಕ್ಕೆ ಬೇಕಾಗಿ ನಾನು ಬಂದಿದ್ದೇನೆ. ಸರಿ. ನೀನೇನು ಸಾಮಾನ್ಯದ ವ್ಯಕ್ತಿಯಾಗಿ ಮೆರೆಯುವುದಿಲ್ಲ. ಹಾ. ದೇವತೆಗಳನ್ನು ಗೆಲ್ಲಬಲ್ಲ. ಹಾ. ಪಾತಾಳದ ಫಣಿಷ್ಯನಿಯ ತಲೆಯನ್ನು ಮೆಟ್ಟಬಲ್ಲ. ಹಾ. ರಾಕ್ಷಸ ಅಧಿಕಾರ ಮುದ್ರೆಯನ್ನು ದೇವತೆಗಳ ಚಿತ್ತಭಿತ್ತಿಯಲ್ಲಿ ಒತ್ತಬಲ್ಲ. ಹಾ. ಜಗದೇಕ ವೀರನಾಗಿ ಮೆರೆಯುವಂತಹ ವರವನ್ನು ನಿನಗೆ ನಾನು ಅನುಗ್ರಹಿಸಿದ್ದೇನೆ. ಪರಮಪ್ರಸಾದ ಪ್ರಭು. ಅಷ್ಟೇ ಅಲ್ಲ, ಹಾ. ಒಂದಕ್ಕೆ ಮತ್ತೊಂದು ಉಚಿತವಾಗಿ ನಾನು ನಿನಗೆ ಕೊಡಬಲ್ಲೆ. ಯಾವುದು ಉಚಿತ? ಯಾವುದು? 2 ಮಗು ಬೇಡ, ಒಂದೇ ಸಾಕು. ಅದು ಮತ್ತೆ ನಿನ್ನ ಅನುಭವಕ್ಕೆ ಬರ್ತದೆ. ಆಹಾ. ಯಾವುದು ಅಂತ ಹೇಳಿದ್ರೆ, ಹಾ. ನೀನು ಬೇಕಾದ ರೂಪವನ್ನು ಧರಿಸಬಲ್ಲ. ಹಾ. ಕಾಮರೂಪವನ್ನು ನಿನಗೆ ನಾನು ಅನುಗ್ರಹಿಸಿದ್ದೇನೆ. ಕಾಮರೂಪ. ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ರೂಪವನ್ನು ಧರಿಸಿಕೊಂಡು ಹೋಗ್ಬೇಕಂತೇಳಿ ಸಂಕಲ್ಪ ಮಾಡ್ತೀಯೋ ಹಾ. ಅದೇ ರೂಪವನ್ನು ನೀನು ಧರಿಸ್ತೀಯ. ಸರಿ. ಮುಂದೊಂದು ಕಾಲದಲ್ಲಿ ಹಾ. ಸುರುದ್ರೂಪಿಯಾದಂತಹ ಹೆಣ್ಣನ್ನು ನೀನು ಪಡೆದು ಹಾ. ಅವಳಿಂದ ಲೋಕೋತ್ತರವಾದಂತಹ ಮಗನನ್ನು ಪಡೆಯುವ ಅನುಗ್ರಹವನ್ನು ನಿನಗೆ ನಾನು ಮಾಡಿದ್ದೇನೆ. ತಥಾಸ್ತು. ಆದ್ರೆ ಬದುಕಿನಲ್ಲಿ ಒಂದು ಮಾತ್ರ ನೆನಪಿಟ್ಟುಕೊಳ್ಬೇಕು. ಏನು ಪ್ರಭು? ನೀನು ಹಾ. ಯಾವ ರೂಪವನ್ನು ಧರಿಸಿ ಹಾ. ನಿನ್ನ ಮಡದಿಯ ಜೊತೆಯಲ್ಲಿ ಯಾವುದನ್ನು ಸಂಕಲ್ಪ ಮಾಡಿಕೊಂಡಿರ್ತೀಯೋ ಹಾ. ಅದೇ ರೂಪದ ಮಗು ನಿನಗೆ ಹುಟ್ಟುತ್ತದೆ ಎನ್ನುವುದನ್ನು ನೆನಪಿಟ್ಟುಕೋ ನೀನು. ಸರಿ. ಹಾ. ಸರಿ ಸ್ವಾಮಿ. ಆದರೆ ಒಂದುಂಟು, ಹಾ. ನಿನ್ನ ಬದುಕಿನಲ್ಲಿ ಸೋಲು ಬರುವುದಕ್ಕೆ ಒಂದು ದಾರಿ ಉಂಟು. ಸೋಲು? ಹೌದು. ನನಗೆ ನಿನಗೆ ಸೋಲೇ ಬರುವುದಿಲ್ಲ ಸ್ವಾಮಿ. ಓ. ನನ್ನ ಸಂಕಲ್ಪವೇ ಹಾಗೆ. ಹಾ. ಪ್ರಪಂಚದಲ್ಲಿ ನಾನು ಸಾಯಲೇಬಾರದು. ಸಾಯಲೇಬಾರದು. ಹಾ. ಹುಟ್ಟಿದ ಜೀವಿಗೆ ಪ್ರತಿಯೊಂದಕ್ಕೂ ಸಾವನ್ನೋದು ಇದ್ದೇ ಇರ್ತದೆ. ಹಾಗಾದ್ರೆ ಹುಟ್ಟಲೇಬಾರ್ದಿತ್ತು. ಅಲ್ಲ, ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟುವ ಪುನರಪಿ ಸಾಯಲೇ. ಜನನೇ ಜಠರೇ ಶಯನ. ಮುಂದಿನ ವಾಕ್ಯ ನಮಗೆ ಬೇಡ, ಅಷ್ಟು ಮಾತ್ರ ಸಾಕು. ಹಾಗಾದ್ರೆ ಹಾ. ನಿನಗೆ ಸಾವು ಬರುವುದಾದ್ರೆ ಬರುವುದಾದರೆ ನೀನು ಯಾವ ರೂಪವನ್ನು ಧರಿಸಿ ತಿರುಗಾಡ್ತಾ ಇರುವಾಗ ಹಾ. ಅದೇ ರೂಪದ ಶಕ್ತಿಯೋ ಪ್ರಾಣಿಯೋ ಬಂದು ನಿನ್ನ ಮೇಲೆ ಎರಗಿದಾಗ ಹಾ. ಆ ರೂಪದ ಪ್ರಾಣಿಯಿಂದಲೇ ನಿನಗೆ ಸಾವು ಬರುವುದು ಬಿಟ್ಟರೆ ಬೇರೆ ಸಾವು ಬರುವುದಿಲ್ಲ. ಸ್ವಾಮಿ, ಓ. ಮರಣ ಇಂಥದ್ರಿಂದ ಬರ್ತದೆ ಅಂತ ಮೊದಲೇ ಗೊತ್ತಿದ್ರೆ ಹಾ. ನಾವು ಅದರಿಂದ ಜಾಗೃತರಾಗುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದು. ಅದರಿಂದ ಜಾಗೃತನಾದ ಮೇಲೆ ಹ್ಮ್. ಪ್ರಪಂಚದಲ್ಲಿ ನನಗೆ ಮರಣ ಉಂಟಾ? ಇಲ್ಲ. ಅಜೇಯನಾಗಿ ನಾನು ಮೆರೆಯುತ್ತೇನೆ. ಹಾಗೆ ಜಾಗೃತಿಯಾಗಿ ಇರಬೇಕೆನ್ನೋ ಉದ್ದೇಶದಿಂದಲೇ ಹಾ. ಆ ಎಚ್ಚರಿಕೆಯನ್ನು ನಿನಗೆ ಕೊಟ್ಟಿದ್ದೇನೆ. ಸರಿ ಸ್ವಾಮಿ. ನಿನ್ನ ಹೆಸರು ಹಾ. ದಿಗಂತವ್ಯಾಪಿಯಾಗಿ ಮೆರೆಯಲಿ. ಅಗತ್ಯ ಬಿದ್ದಾಗ ನನ್ನ ನಿನ್ನೊಮ್ಮೆ ಪ್ರತೀಕ್ಷೀಕರಿಸಿಗೋ. ಅಲ್ಲ, ನೀವು ಆಗಾಗ ಈ ಪ್ರಸಂಗದಲ್ಲಿ ಬರಬೇಕಾಗುತ್ತದೆ. ಯಾಕಂದ್ರೆ ಹಾ. ನನ್ನ ಜೀವನದಲ್ಲಿ ಹಾ. ಯಾವ ಪ್ರಸಂಗಗಳು ಘಟಿಸಬಹುದು ಎನ್ನುವ ಹಾಗೆ ಹೇಳುವುದಕ್ಕಾಗುವುದಿಲ್ಲ ಇನ್ನು ಮುಂದೆ ಹಾ. ನನ್ನ ಬೆಳವಣಿಗೆಯಲ್ಲಿ. ಹಾ. ಆದ್ರಿಂದ ತಮ್ಮ ಅನುಗ್ರಹ ಆಶೀರ್ವಾದ ಯಾವ ಕಾಲಕ್ಕೂ ಬೇಕು. ಸಾವಿನ ಬಗ್ಗೆ ಜಾಗ್ರತೆ ಇರಲಿ. ಹಾ. ಆಗಾಗ ನಾನು ಬರ್ತೇನೆ. ಹಾ. ನಾನು ಬೆಂಕಿ ಹಾ. ನೆನಪಿಟ್ಟುಕೋ, ಅಗ್ನಿದೇವ. ಆಯ್ತು. ಅನಿವಾರ್ಯವಾಗಿ ಬಂದ್ರು ಬಂದೇನ. ಆಯ್ತು, ನೀವು ಬೆಂಕಿ. ಪ್ರಪಂಚದಲ್ಲಿ ಜಾತವೇದನಿಂದ ಅಜೇಯಲಾದಂತಹ ವರವನ್ನು ಸಂಪಾದಿಸಿದೆ. ಹಾಗಾದ್ರೆ ಪ್ರಪಂಚದಲ್ಲಿ ಇನ್ನು ಮುಂದೆ ರಂಭಾಸುರರೇ ದೇವನಾಗಿ ಮೆರೆಯುವಂತಹ ಹೊತ್ತು ಸಂಘಟಿಸಿತು ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗೆ ಇದಿರಾಗಿ ನಿಲ್ಲಬಲ್ಲಂತಹ ಸಾಮರ್ಥ್ಯವುಳ್ಳವ ಮತ್ತೊಬ್ಬ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಮೊದಲಾಗಿ ಆಗಬೇಕಾದ್ದು ಯಾವುದು? ನಮ್ಮದಾದಂತಹ ಅಸುರ ಸಾಮ್ರಾಜ್ಯದ ಸ್ಥಾಪನೆ. ಅಸುರರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ತದನಂತರ ನಮ್ಮ ದಿಗ್ವಿಜಯದ ಬಗ್ಗೆ ಆಲೋಚಿಸಬೇಕು. ಸಮಾನ ಮನಸ್ಕರು ಯಾರಾದ್ರೂ ಇದ್ದಾರಾ ಎನ್ನುವ ಹಾಗೆ ಹುಡುಕುತ್ತಾ ಹೊರಡ್ತೇನೆ. ಯಕ್ಷರಾಂಗನೇ ಗಡಿಸುತ್ತಿದ್ದಳು ತನ್ನಲಿಗೆ. ಯಕ್ಷರಾಂಗನಿಗೆ ಆ ಆ
ಸುತ್ತೆದಳು ತನ್ನದಿ ಸಗಿಸಲಾರದ ಹರಯವಾದಿಗೆ ಸಗಿಸೇನೆ ಸಗಿಸಲಾರದ ಹರಯವಾದಿಗೆ ಗೃಗದಿ ಕುಳಿತು ಸಗಿಸಲಾರದ ಹರಯವಾದಿಗೆ ಗೃಗದಿ ಕುಳಿತು ಮಗಿದಿಗೆನ್ನುವ ಯಕ್ಷರಂಗನೆ ಗದಿಸುತ್ತೆಂದಳು ತನ್ನಲಿಗೆ ಆಯ 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 14 ಲೋಕಗಳಲ್ಲಿ ಸಪ್ತ ಊರ್ಧ್ವ ಲೋಕಗಳು, ಸಪ್ತ ಅಧೋಲೋಕಗಳು. ಮೇಲ್ಲೋಕದಲ್ಲಿ ಒಂದು ಲೋಕ ಆದಂತ ಈ ಯಕ್ಷಲೋಕ, ಯಕ್ಷಕನ್ನೆ ಮಹಿಷಿ ಎನ್ನುವುದಾಗಿ. ಛೇ, ಏನುಂಟು ಸ್ವಾಮಿ, ನಿನ್ನೆ ನೋಡಿದ್ದನ್ನೇ ಇವತ್ತು ನೋಡುವುದು, ಇವತ್ತು ನೋಡಿದ್ದನ್ನೇ ನಾಳೆ ನೋಡುವುದು. ನಾವು ಹಾಗೆ ಹೌದು, ಸುಮ್ಮನೆ ಕುಳಿತುಕೊಳ್ಳುವುದು, ತಿನ್ನುವುದು, ಇಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ಜೀವನ ಎನ್ನುವುದು ನಿಂತ ನೀರಿನ ಹಾಗೆ ಇರಬಾರದು, ನಿತ್ಯ ನೂತನವಾಗಿ ಇರಬೇಕು, ಹರಿಯುವ ನೀರಿನ ಹಾಗೆ. ಅದೆಲ್ಲ ಅನುಭವಿಸುವವರು ಯಾರು? ಮೇಲ್ಲೋಕದಲ್ಲಿ ಯಾರಿಗೂ ಇಲ್ಲ ಆ ಸುಖ. ಹಾಗಾದ್ರೆ ಅಂಥದ್ದೊಂದು ಸುಖವನ್ನು ಅನುಭವಿಸುವವರು ಭೂಲೋಕದಲ್ಲಿದ್ದವರು. ಆಗಾಗ ಭೂಲೋಕಕ್ಕೆ ಹೋಗಿ ಬರ್ತಾ ಇರ್ತೇವೆ ನಾವು. ಇವತ್ತು ಅಷ್ಟೇ ಸುಮ್ಮನೆ ಕುಳಿತುಕೊಂಡು ಬೇಸರ ಆಗಿದೆ, ಸಂಕಲ್ಪವನ್ನು ಮಾಡಿದ್ದೇನೆ ಭೂಲೋಕಕ್ಕೆ ಹೋಗಬೇಕು ಅಂತ. ಯೋಚಿಸುವುದಲ್ಲ, ಹೋಗ್ತೇ ನೋಡೋಣ. ಭೂಲೋಕ ಇಲ್ಲಿ ಬಂದು ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಇಲ್ಲಿಯೂ ಸ್ವಲ್ಪ ಸುತ್ತಾಡಬೇಕೆನ್ನುವಂತ ಮನಸ್ಸಾಗಿದೆ ನನಗೆ. ಆದ್ರೆ ಮನಸ್ಸೇನೋ ಇದೆ, ಹೀಗೆ ಸುತ್ತಾಡುವುದು ಸರಿಯೇ ನಾನು? ಆಹಾ, ಕಾಣುತ್ತೆಲ್ಲರೂ ಭ್ರಮೆಗಳು ತೀಕ್ಷಿಸಿ, ಕಾಣುತ್ತೆಲ್ಲರೂ ಭ್ರಮೆಗಳು ತೀಕ್ಷಿಸಿ, ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಮಾನಿನಿ ಮಣಿ ಗಣಿಸದಿಲ್ಲವ ತಾಯೋಚಿಸಿದಳು. ಕಂಡು ಕಾಮುಖರು ಮಲ್ಮಥನ ಶರತಂಡಕಿ ಬಳಲಿ ಬಳಲಿ ಮಲ್ಮಥನ ಶರತಂಡಕ್ಕೆ ಬಳಲಿ ಪೀಡಿಸದಿರಲಿಲ್ಲ. ಮಲ್ಮಥನ ಶರಕ್ಕೆ ತಂಡಕ್ಕೆ ಶರಕ್ಕೆ ಶರಕ್ಕೆ ಬಳಲಿಗೆ ಬಳಲಿಗೆ ಶರ ತಂಡಕ್ಕೆ ಬಳಲಿ ಪೀಡಿಸದಿರಲ್ಲ. ಕಾಮುಕರು ಪೀಡಿಸ
ಪೀಡಿಸದಿರರು ಅಕಟಗೆ ಸಾರಂಗಾದಿ ರೂಪದಿಂದ ಎಂತದದು ಅಂತದೊಂದು ರೂಪವ ಹಂದಿ ಸಾರಂಗಾದಿ ಏನಪ್ಪ ಅದು? ಏನದು? ರೂಪದ ಮುಂದುವರಿದರೆ ಬಹುಜನ ಗತಿ ತಾಪ ಮುಂದುವರಿದರೆ ಬಹುಜನ ಗತಿ ತಾಪ ನಾಗಿಣಿಯಾಗಿ ನಾಗಿಣಿಯಾಗಿ ಖಗಗಳು ಹಸಿವಿಗಾಗಿ ಕೊಂಬವು ಪಶುವಾಗಿ ಖಗಗಳು 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 ಹಸಿವಿಗಾಗಿ ಕೊಂಬವು ಪಶುವಾಗೆ ಸಂಶಯವು ಸಾಧು ಪಶುವಾಗೆ ಸಂಶಯವು 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 ಎಮ್ಮೆಯಾಗಲು ಸಂದೇಗ ವ್ಯಾರಿಗೂ ಬರದು ಎಮ್ಮೆ ಎಮ್ಮೆ ಎಮ್ಮೆಯಾಗಲು 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 ಸಂದೇಗ ವ್ಯಾರಿಗೂ ಬರದು ಕಂಡು ಕಾಮುಕರು ಕಂಡು ಕಾಮುಕರು ಮನ್ಮಥನ ಶರತಂಡಕ್ಕೆ ಬಳಲಿ ಪೀಡಿಸದಿರರೆನ್ನ ಶರತಂಡಕ್ಕೆ ಬಳಲಿ ಪೀಡಿಸದಿರರೆನ್ನ ಮನ್ಮಥನ ಶರಕೆ ಶರಕೆ ತಂದಕ್ಕೆ ಬಳಲಿ ಪೀಡಿಸದಿರರೆನ್ನ ಪೀಡಿಸದಿರರೆನ್ನ
ಗುಂಡಾರಣ್ಯದೊಳಗಾರಿಲ್ಲ ಆರಿಲ್ಲ ಮುದಗೊಂಡಪಿ ವಿಭವ ನೋಡುತ್ತಲಿ ಮೆಲ್ಲ ಮುದಗೊಂಡಪಿ ವಿಭವ ನೋಡುತ್ತಲಿ ಮೆಲ್ಲ ವಿಭವ ನೋಡುತ್ತಲಿ ಮೆಲ್ಲ ಮೆಲ್ಲ ಬೇಗನೆ ನೋಡ್ಪರಿಂಗಹುದು ಎಮ್ಮೆಯಾಗಲು ಸಂದೇಗ ಯಾರಿಗೂ ಬರದು ಸುತ್ತಾಡ್ಬೇಕು ಅಂತ ಮನಸ್ಸುಂಟು, ಆಗ್ತದಾ? ಎಲ್ಲಿ ಹೋದ್ರು ಇವರ ಕಾಟ ಒಂದು ಇದ್ದೇ ಇರ್ತದಪ್ಪ. ಪ್ರಪಂಚದಲ್ಲಿ ಯಾವುದರ ಸಂಖ್ಯೆಯು ಕಡಿಮೆ ಆದ್ರೂ ಕಾಮುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತೆ. ಇಲ್ಲದಿದ್ರೆ ಯೌವನವತಿಯಾದಂತ ನಾನಿಂದು ಮೇಲ್ಲೋಕದಿಂದ ಈ ಭೂಲೋಕಕ್ಕೆ ಬಂದು ಸಂಚರಿಸುತ್ತಾ ಉಳಿದೆ ಅಂತ ಆದ್ರೆ ಕಾಮುಕರು ನನ್ನನ್ನು ಕಂಡ್ರೆ ಸುಮ್ಮನೆ ಬಿಡ್ತಾರ? ಮನ್ಮಥನ ಶರದುರಿಗೆ ಒಳಗಾದಂತ ಅವರು ನನ್ನ ಮೈ ಮೇಲೆ ಎರಗುವುದಕ್ಕೆ ಮುಂದಾಗ್ತಾರೆ. ಬೇಡಪ್ಪ, ಅಲ್ಲಿಂದ ಬಂದು ಇಲ್ಲಿ ಹೀಗೆ ಮಾಡಿಕೊ. ಯಾರಿಗೆ, ಯಾಕೆ ಸುಮ್ಮನೆ ಬೇಕು ಮತ್ತೆ ತಿರುಗಾಟ ಮಾಡಬೇಕು? ನಾನು ತಿರುಗ್ತಾ ಇರುವುದು ಯಾರಿಗೂ ಗೊತ್ತಾಗಬಾರ್ದು, ಯಾರು ನನ್ನನ್ನು ನೋಡ್ಲೇಬಾರ್ದು. ಏನ್ ಮಾಡ್ಲಿ? ನೋಡ್ಬಾರ್ದು ಅಂತ ಹೇಳಿದ್ರೆ ಅವರು ಕಣ್ಣು ಮುಚ್ಚಿಕೊಳ್ಬಹುದು. ಎಲ್ರು ಕಣ್ಣು ಮುಚ್ಚಿಕೊಳ್ತಾರ? ಕೆಲವರು ನೋಡ್ಬೇಕಂತಲೇ ಆಸೆ ಪಟ್ಟವ್ರು ಇರುವುದಿಲ್ವಾ? ಅಂತವ್ರನ್ನೆಲ್ಲ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳಿದ್ರು ಕಣ್ಣು ಮುಚ್ಚಿಕೊಳ್ಳಿಕ್ಕೆ ಸಾಧ್ಯವಾ? ಯಾರಿಗೂ ಗೊತ್ತಾಗಬೇಕು, ನಾನು ಮಾತ್ರ ಎಲ್ಲವನ್ನು ನೋಡ್ಬೇಕು ಅಂತದೊಂದು ಆಸೆ ನನ್ನದು. ಒಂದು ಹೊಸ ಕಲ್ಪನೆ. ಹೇಗೆ ನನ್ನನ್ನು ಯಾರು ನೋಡಬಾರ್ದು, ನಾನು ಎಲ್ಲರನ್ನು ನೋಡ್ಬೇಕು. ಓ, ಈಗ ಮುಸುಕಲ್ಲಿದ್ದವರೆಲ್ಲ ಹಾಗೆಯಾ? ಅವರಿಗೆಲ್ಲರೂ ಕಾಣ್ತಾರೆ, ಅವ್ರನ್ನ ಮಾತ್ರ ಯಾರು ಕಾಣಬಾರ್ದು. ಎಂತದ್ದೊಂದು. ಇರ್ಲಿ ಬಿಡಿ, ಅವ್ರವರಿಗೆ ಸಂಬಂಧಪಟ್ಟದ್ದು, ನಮಗೆ ಬೇಡ. ಹಾಗಾದ್ರೆ
ಹೀಗೆ ಇರುವುದಲ್ಲ ನಾನು, ಯಾವ ರೂಪವನ್ನು ತಾಳುವಂತ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ನಿಮ್ಮ ಹಾಗಲ್ಲ ನಾನು. ನೀವು ಇಲ್ಲಿಯೂ ಹೀಗೆ, ಆಚೆ ಹೋದ ಮೇಲೂ ಹಾಗೆ, ಮತ್ತೆಲ್ಲಾದ್ರೂ ಹೋಗುದಿದ್ರು ಹೀಗೆ ಹೋಗುದು. ನಮಗೆ ಸಾಕು. ಇವರೇ ಅಲ್ವಾ ನಾವು ಅಲ್ಲಿ ನೋಡಿದ್ದು, ಅಲ್ಲಿ ನೋಡಿದ್ದು ಅವರೇ, ಅಲ್ಲಿದ್ದದ್ದು ಅವರೇ ಅಂತ. ನಾವು ಹಾಗಲ್ಲ, ನೀವು ಹೀಗೆ, ನಾ ಹಾಗಲ್ಲ. ಏನ್ ಬೇಕಾದ್ರೂ ಮಾಡ್ತೇವೆ, ಯಾವ ರೂಪವನ್ನು ತಾಳಬಹುದು. ಮತ್ತೆ ಕಂಡ್ರೆ ಬೇಕಾ? ಯಾಕೆ ನೋಡಬಹುದು? ಬೇಡ ಅಂತ ನೀವ್ ಹೇಳುದು. ಈಗ ನೋಡ್ಲಿಕ್ಕೆ ಆಗ್ತದೆ, ಎಲ್ಲಿ ಅದ್ರ ರೂಪ ತಾಡಿದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ನಿಜ ವೇಷ ಬೇಕಾ? ಅಯ್ಯೋ, ಕೆಲವರಿಗೆ ರಾತ್ರಿಯೇ ಬೇಕು, ಬೆಳಿಗ್ಗೆ ಬೇಡ. ಇರ್ಲಿ ಬಿಡಿ, ಇರ್ಲಿ. ಕಾಡಿಗೆ ಅನುಗುಣವಾಗಿ ಹಂದಿ ಸಾರಂಗಲ್ಲ ಆದ್ರೆ ಹೇಗೆ? ಹಂದಿ ಒಂದು ಬೇಡ ಕೃಷ್ಣ. ಹೌದು, ಒಂದು ವೇಳೆ ನಾನು ಅದೇ ಅಂತ ಆದ್ರೆ ತಾಪವನ್ನು ನಾ ತಾಳಲಾರೆ. ಹಂದಿ ಸಾರಂಗಾದಿಗಳಾಗುವುದು ಬೇಡ. ಸರಿ, ಉರೇಗ ಹಾವಾದ್ರೆ ಹೇಗೆ? ಹರಿದಾಡ್ತಾ ಇರುವುದು, ಅಲ್ಲಲ್ಲಿ ಹೆಡೆ ಬಿಚ್ಚುವುದು ನೋಡುವುದು, ಅಲ್ಲಲ್ಲಿ ಹೆಡೆ ಬಿಚ್ಚುವುದು ನೋಡುವುದು. ಒಳ್ಳೇದಾಗ್ತದೆ. ಎಂತದಾದೀತು? ಹಾವಾದ್ರೆ ನಾನು ಪಾಪ ಭಯ ಅವರಿಗೆ ಎಲ್ಲಿಯಾದ್ರೂ ಕಚ್ಚುತ್ತೇನೆ ಅಂತ. ಕಚ್ಚಲಿಕ್ಕೆ ಹಾವಾಗುದಲ್ಲ ನಾನು. ಹೌದು, ಅವರೆಲ್ಲ ಹೆಚ್ಚಿರುವಾಗ ಎಲ್ಲಿ ತಾಗ್ತದೆ? ಅದು ತಾಗ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ನಾನು ಹಾವಾಗಿ ತಿರುಗಾಟವನ್ನು ಮಾಡಿದೆ ಅಂತ ಆದ್ರೆ, ಏನು ಎಲ್ಲಿಯಾದ್ರೂ ಗರುಡ ಕಂಡಿದ್ರೆ ಹೋದದ್ದೇ ಕಚ್ಚಿಕೊಂಡು ಬೇಡಪ್ಪ. ಸರಿ, ಸಾಧು ಪ್ರಾಣಿಯಾದಂತ ದನ ಆದ್ರೆ ಹೇಗೆ? ಹಸು ಬೇಡಪ್ಪ. ವಿಪರೀತ ಸಾಧು. ಹೌದದು ಅದು ಹಸು ಸಾಧು, ತುಂಬಾ ಸಾಧು. ಹೌದು, ಸಾಧು ತುಂಬಾ ಅದರಿಂದ ಹೀಗಾಗುವುದು. ಅದು ಹಾಗಾಗಿ ಬೇಡ, ಅದಾಗುದು ಬೇಡ. ನಾವು ಹಸು ಆಗುದು ಬೇಡಪ್ಪ, ಅಷ್ಟು ಸಾಧು ಆಗುದು ಬೇಡ. ಏನಾಗ್ಲಿ ಹೀಗೆ. ಓ ಸರಿ, ಅದದ್ದು ಇದೇ ರೂಪ ನನ್ನದು. ಹೆಸರು ಮಹಿಷಿ ನನ್ನದು. ಈ ಕಾಡಿನಲ್ಲಿ ಭೂಲೋಕದಲ್ಲಿ ಮಹಿಷಿ ಆದ್ರೆ ಹೇಗೆ? ಮಹಿಷಿ ಆದ್ರೆ ಅಂತ ಆದ್ರೆ ನನ್ನ ಹತ್ರ ಯಾರು ಬರುದಿಲ್ಲ. ನಾನೊಂದು ಒಂದೆರಡು ಕೋಡಿ ಇಟ್ಕೊಂಡು ಬಂದಿರುವುದು, ಅಲ್ಲಿ ಆಚೆ ಈಚೆ ಸುತ್ತಾಡುದು. ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಮಹಿಷಿ ಆಗುವುದು. ಸರಿ, ನನ್ನ ಮನಸ್ಸು ಹೇಳಿದಾಗೆ ಮಾಡುವುದು, ಇನ್ನೊಬ್ರು ಹೇಳಿದಾಗ ಮಾಡ್ಲಿಕ್ಕಿಲ್ಲ ನಾನೀಗ. ನನ್ನ ಮನಸ್ಸು ಹೇಳ್ತಾ ಇದೆ ಮಹಿಷಿ ರೂಪವನ್ನು ತಾಳುವಂತ. ಹಾಗಾದ್ರೆ ಯೋಚನೆ ಮಾಡುವುದಲ್ಲ, ಒಂದು ಚಂದದ ಮಹಿಷಿಯಾಗಿ ಇಲ್ಲೇ ಸುತ್ತಾಡ್ತಿರ್ತೆ, ನೋಡೋಣ. ಯಾರೂ ನೋಡ್ಲಿಕ್ಕಿಲ್ಲ ಅಂತ ರೂಪ. ನನ್ನನ್ನು ನೋಡುವುದು ಬಿಡಿ, ಈ ಕಡೆ ತಲೆ ಹಾಕಿ ಮಲಗಲಿಕ್ಕಿಲ್ಲ. ಹಾಗಾಗಿ ಇದು ಒಳಿತಾಯ್ತು. ಆದ್ರೆ ಹೊಟ್ಟೆ ಹಸಿವು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡೋಣ? ಮುನಿಯಾಗ ಮಂಟಪ ಮಗಿಸಿಯು ತಿಂದಳು
ಮುಂದೆ ಮುಂದೆ ಈ ಕಾನೂನಿನಲ್ಲಿ ಬಂದೆ. ಇಲ್ಲಿ ಬಂದಾಗ ಯಾಕೋ ಏನು ವಾತಾವರಣವೇ ಬದಲಾವಣೆ ಕಾಣ್ತಾ ಉಂಟು. ಸರಿಯಾಗಿ ನೋಡಿದಾಗ ಒಂದು ಋಷಿಯ ಆಶ್ರಮ ಖಂಡಿತ ಇದಾಗಿರಬಹುದು. ಹೌದು. ಅದ್ಯಾರು? ಯಜ್ಞಕ್ಕೆ ಬೇಕಾದ ವಸ್ತುಗಳು ತಿಪ್ಪ, ಬೆಣ್ಣೆ ಇತ್ಯಾದಿ. ಅಷ್ಟೇ ಅಲ್ಲ, ಹಣ್ಣು ಹಂಪಲು ಪರಿಮಳ ಮೂಗಿಗೆ ಪಡೀತಾ ಉಂಟು. ಇದೆಲ್ಲವನ್ನೂ ನಾನು ತಿಂದರೆ ಖಂಡಿತ ಸ್ವಲ್ಪ ಹಸಿವೆ ನಿವಾರಣೆ ಆಗ್ತದೆ. ತಡ ಮಾಡುವುದು ಬೇಡ, ನಡೀತೇನೆ. ವಿಪರೀತವು ತಪಸ್ಸನ್ನು ಮಾಡುವುದಕ್ಕೆ ಮುಂದುವರಿದವ ನಾನು. ತಪಸ್ಸಿಗೆ ಬೇಕಾದಂತಹ ವಸ್ತುಗಳನ್ನು ಸಂಗ್ರಹ ಮಾಡಿದವ ನಾನು. ಆದರೆ ಈ ಕಾಲಕ್ಕೆ ಅದು ಕಾಣುವುದಿಲ್ಲ. ಎಲ್ಲಿ ಹೋಯಿತು, ಏನಾಯಿತು ಎಂಬುದನ್ನು ತಿಳಿಯುವುದಕ್ಕೆ ಬೇಕಾಗಿ ದಿವ್ಯ ದೃಷ್ಟಿಯಿಂದ ನೋಡ್ತೇನೆ. ವನಿತೆಯೋರ್ವಳು ನಿಜ ಮನಸ್ಸಿ ಕೃತ್ಯವಾಗೈದ ಎಂತ ನೋಡಿದ ಫಲದಿ ಎಲ್ಲವನ್ನು ಅರಿತುಕೊಂಡೆ. ಒಬ್ಬಾಕೆ ಹೆಣ್ಣು ಮಹಿಷಿ ರೂಪವನ್ನು ತಾಳಿ ಇದ್ದಾಳೆ. ಇದು ನಮ್ಮ ಮುರಿಕುಲ ಕಪುರವನ. ಆದ್ದರಿಂದ ಇವಳನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಈಕೆಗೆ ತಕ್ಕುದಾದ ಪಾಠವನ್ನು ಗಳಿಸಬೇಕು. ಶಾಪವನ್ನು ಕೊಡ್ತೇನೆ, ಶಾಪವನ್ನು ಕೊಡ್ತೇನೆ. ಈಕೆಯ ಉದರದಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಅಷ್ಟು ಮಾತ್ರವಾ? ಇದನ್ನು ಪರಿಹರಿಸುವುದಕ್ಕೆ ಬೇಕಾಗಿ 3 ಮೂರ್ತಿಗಳು ಬರ್ತಾರೆ. ಆದ್ದರಿಂದ 3 ಮೂರ್ತಿಗಳಿಂದಲೂ ಕೂಡ ಈ ಶಾಪವನ್ನು ಪರಿಹರಿಸದೆ ಹೋಗಲಿ. ಧರಿಸುತ್ತ ನಿಜ ರೂಪವನು ತರುಣಿಯು ಮುನಿಪನ ಪದಾಬ್ಜಕ್ಕಿರಗುತ್ತ ಅರಿಯದಿರುತ್ತ ಬರಾದ ಬೆಸಗಿದೆಯೇ ಮುನಿವರಿಯಾಗ ಧರಣಿಯಂಗನೆಯಲ್ಲ ನಾನು ಮೇರೆ ವಯಕ್ಷರ ನಾರಿಯಾಗಿದೆ ಮೇರೆ ವಯಕ್ಷರ ನಾರಿಯಾಗಿದೆ ಮರ್ತ್ಯದ ಸರೆಯ ದೀಕ್ಷಿಸಲು ಬಂದಿಗೆನೋ ಅರಿಯದು ತಪರಾದ ಬೆಸಗಿದೆ ಜಿಯಾ
ನಿಂತಲ್ಲೇ ಸರ್ವವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವರು ತಾವು. ನಾನು ಮಹಿಷಿ ಅಲ್ಲ ಸ್ವಾಮಿ, ನಾನು ಮಹಿಷಿ ಅಲ್ಲ. ಮತ್ತೆ ಯಾರು ನೀನು? ಯಕ್ಷಕನ್ನೇ ನಾನು. ಭೂಲೋಕದ ಸೊಬಗನ್ನು ಕಾಣುವ ಉದ್ದೇಶವನ್ನು ಹೊತ್ತು ಬಂದವಳು. ಕಾಮುಕರ ಕಣ್ಣಿಗೆ ನಾನು ಕಾಣಬಾರ್ದೆನ್ನುವಂತಹ ಕಾರಣಕ್ಕಾಗಿ ಮಹಿಷಿಯ ರೂಪವನ್ನಾತು ಇಲ್ಲೆಲ್ಲ ಸಂಚರಿಸ್ತಾ ಇದ್ದವಳು. ನಿಮ್ಮ ಹೋಮದ ಪರಿಕರಗಳನ್ನು ನಾನು ತಿಂದೆ ಎನ್ನುವಂತ ಕಾರಣಕ್ಕಾಗಿ ಕುಪಿತಗೊಂಡಂತ ತಾವು ಶಾಪವನ್ನೇ ಇಟ್ಟಿದ್ದೀರಲ್ಲ. ಮುನಿವರ್ಯ, ಶಾಂತರಾಗಬೇಕು. ಒಮ್ಮೆ ನಿಮ್ಮ ಕರುಣೆಯ ಕಣ್ತೆರೆದು ನನ್ನನ್ನು ನೋಡಿ ಕೊಟ್ಟಂತ ಶಾಪಕ್ಕೆ ವಿಶಾಪವನ್ನಿತ್ತು ನನ್ನನ್ನು ಉದ್ಧರಿಸಬೇಕು, ಉದ್ಧರಿಸಬೇಕು. ಸಾಕು ದುಃಖಿಸಲೇಕೆ ಮಾನಿನಿರನ್ನೇ ಲೋಕವೀರ ನೋರ್ವನಿಂದ ಲೇಖ ಮಗನ ನೋಡ್ಪ ಮುಂದ ಸಾಕು ಸಾಕು ದುಃಖಿಸಲೇಕೆ ಮಾಡಿನಿ ನಿನ್ನ ಗಂಡನಾಥ ಹೋಗಿ ತಂದಿದ್ದೆ ಸಲಿಸಲಿಕ್ಕಾಗಿ ಚೆನ್ನವಾಗಿ ಜನ್ಮ ತಾಳಿ ಮುನ್ನ ಬಹುದೈಯಾಡಿ ಸಾಕು ದುಃಖಿಸಲಿಕ್ಕೆ ಮಾನಿನಿರವನೇ ಸಾಕು ಸಾಕು ಮಾಡು, ದುಃಖಿಸಬೇಡ. ಅಲ್ಲದೆ ಇನ್ನೇನು ಮಾಡುವುದಕ್ಕೆ ಸಾಧ್ಯ ಇದೆ ಹೇಳಿ ಮಗಳೇ. ಹೇಗಿದ್ದವಳು ನಾನು ಮಹಿಷಿಯಾಗಿ ಇಲ್ಲಿರ್ಬೇಕಾ? ಮಗಳೇ, ಓ ಬೇಸರ ಮಾಡಬೇಡ. ಶಾಪವನ್ನು ಕೊಟ್ಟಾಯಿತು, ಇನ್ನು ಹಿಂತಿರುಗಿಸುವುದು ಆಗದೇ ಹೋಗುವ ವಿಷಯ. ಅಂದ್ರೆ ಶಾಪ ಕೊಟ್ರೆ ವಿಶಾಪ ಇಲ್ಲ, ಇದಕ್ಕೆ ವಿಶಾಪವಿಲ್ಲ. ನಾನು ಭೂಲೋಕದಲ್ಲಿ ಮಹಿಷಿಯಾಗಿ ಸುತ್ತಿಕೊಂಡೆ ಇಲ್ಲೇ ಇರ್ಬೇಕಾ? ನಾನು ಹಾಗಾದ್ರೆ ಬೇಸರ ಮಾಡದಿರು, ಬೇಸರ ಮಾಡದಿರು. ನಿನ್ನ ಮಗ ಮಹಿಷನಾಗುತ್ತಾನೆ, ಆದರೆ ಅವನಿಗೆ ಒಳ್ಳೆ ಬುದ್ಧಿಯನ್ನು ನಾನು ಕರುಣಿಸ್ತೇನೆ. ಆದ್ದರಿಂದ ಚಿಂತೆ ಮಾಡಬೇಡ. ಒಳ್ಳೆಯ ಬುದ್ಧಿ ಇರುವ ಕಾರಣ ನೀನು ಹೇಳಿದ ಹಾಗೆ ಕೇಳ್ತಾನೆ. ನೀನು ಹೇಗೆ ಹೇಳ್ತೀಯೋ ಅದೇ ರೀತಿಯಾಗಿ ಅವ ಮುಂದೆ ನಡೀತಾನೆ. ಅವ ಹುಟ್ಟುವಂತಹ ವೇಳೆಯಲ್ಲಿ ಅವನ ತಂದೆ ಮರಣ ಹೊಂದುತ್ತಾರೆ. ಆದರೆ ಚಿಂತೆ ಮಾಡಬೇಕಾದಂತಹ ಅಗತ್ಯವಿಲ್ಲ. ಅವನ ಕೊನೆಯ ಕಾಲಕ್ಕೆ ಆದಿಮಾಯಿಯ ಬಳಿಯಲ್ಲಿ ಅವ ಸೇರಿಕೊಳ್ಳುತ್ತಾನೆ. ಆದ್ದರಿಂದ ಚಿಂತೆ ಮಾಡಬೇಡ. ಇದೆಲ್ಲ ದೇವರ ಸಂಕಲ್ಪ ಅಂತ ಆಯ್ತು, ನಮ್ಮದೇನೂ ಅಲ್ಲ. ನಮ್ಮದೇನೂ ಇಲ್ಲ. ಇಲ್ಲದಿದ್ರೆ ನಾನು ಇಲ್ಲಿಗೆ ಬಂದು ಮಹಿಷಿಯ ರೂಪವನ್ನು ತಾಳಿ ಸುತ್ತಾಡಬೇಕಿತ್ತ? ಹೌದು, ಎಲ್ಲವೂ ಕೂಡ ದೇವರ ಮಹಿಮೆ, ಪರಮೇಶ್ವರನ ಮಹಿಮೆ. ಆದ್ದರಿಂದ ಚಿಂತೆ ಮಾಡದಿರು. ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಲಲನೆಯಿತ್ತಳು ಬೆನ್ನಗಿಸಿ ಯಾಗುತ್ತ ಸಂತರಿಸುತ್ತಿದೆ ವನದಿ ಋಷಿಗಳ ಮಾತು ಅದು ವೇಕ್ಯವಾಕ್ಯ, ಯಾವತ್ತೂ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ನನಗೊಬ್ಬ ಮಹಿಷ ಎಂಬ ಬಾಲಕ ಹುಟ್ಟಿಕೊಳ್ತಾನೆ, ಹೀಗೆ ಹೇಳಿದ್ದಾರೆ. ಅದರಂತೆ ಅಷ್ಟು ಹೇಳಿದ್ದೇ ತಡ. ಯಾಕೋ ಏನೋ ಮಹಿಷಿಯಾದರೂ ಹೆಣ್ಣು ಸ್ತ್ರೀ ಸ್ವಭಾವ ಎದ್ದು ಕಾಣ್ತಾ ಉಂಟು. ಬೇಕು ಬೇಕು ಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಈ ಆಸೆಗಳು ಹೆಚ್ಚಾಗ್ತಾ ಉಂಟು. ಸರಿ, ನೋಡೋಣ. ಎಲ್ಲ ದೈವವಿತ್ತೆ. ಈ ಕಾರಣದಲ್ಲಿ ಸ್ವಲ್ಪ
ಸಿದ್ಧವಾಗುವುದಿಲ್ಲವಂತೆ. ಹೌದಪ್ಪ. ನನ್ನ ಜೀವನದಲ್ಲಿ ಅದು ವೇದ್ಯವಾಗಿ ಹೋಯಿತು. ಹಾ ಜಾತವೇದದಿಂದ ವರಬಲ ಸಮನ್ವಿತನಾದ ಮೇಲೆ ಹಾ. ಎಷ್ಟು ವರ್ಷ ಕಳೆದು ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ದೇಹಕ್ಕೆ ಒಂದು ರೀತಿಯ ಜಾಡ್ಯತೆ, ಆಹಾ. ಯಾಕೋ ಏನೋ ಒಂದು ತಿರುಗಾಟ ಮಾಡಿದ್ರೆ ಹೇಗೆ ಎನ್ನುವ ಹಾಗೆ ಸಂಕಲ್ಪಿಸಿದ್ದೇನೆ. ಹೌದಾ? ಹಾಗಂತ ಹಾ. ತಿರುಗಾಟ ಮಾಡಬಹುದು. ಇದೇ ರೀತಿಯಾಗಿ ಹೋದ್ರೆ ಆದೀತ. ಕಾಮರೂಪವನಾತು ಪಿಂಗಳ ತಾಮುದರಿ ಭೋಗಿಸುತ್ತಲಡಬಿಗೆ ಕ್ಷೇಮದಲ್ಲಿ ನಡೆದರಾಗಾಯ ಕ್ಷೇಮದಲ್ಲಿ ನಡೆದರಾಗನೆ ತಾಮಸೀಚರ ಕಾಮರೂಪವನ್ನು ಜಾತವೇದ ಅನುಗ್ರಹಿಸಿದ್ದಾರೆ. ಹಾಗಾಗಿ ಕಾನನವನ್ನು ಸೇರಬೇಕು ಅಂತ ಇದ್ರೆ ಈ ರೂಪವಾಗುವುದಿಲ್ಲ. ಸರಿ. ನಾನು ಯಾರು ಎನ್ನುವುದು ಯಾರಿಗೂ ಗೊತ್ತಾಗಬಾರದು. ಹಾಗಂತ ಪ್ರತಿಯೊಂದು ಜೀವಿಯ ಸಮಸ್ಯೆ ಏನು ಅಥವಾ ಅದರ ಅಂತರ್ಯ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳಬೇಕು ಅಂತಾದ್ರೆ ಅದರಂತೆ ನಾನು ರೂಪವನ್ನು ತಾಳಿದೆ ಅಂತಾದ್ರೆ ಸರಿ. ಬಹಳ ಸೂಕ್ಷ್ಮವಾಗಿ ಅರ್ಥವಿಸಿಕೊಳ್ಳುವುದಕ್ಕಾಗುತ್ತದೆ. ಆದ್ದರಿಂದ ಯಾವ ರೂಪ ಓಹೋ ಹೋ 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 ಯಾವ ರೂಪ ತಾಳುವುದು ಅಂತ ಆಲೋಚಿಸುವಾಗಲೇ ನೋಡಿದ್ರೆ ಸ್ವಾಮಿ, ಓ ಆ ಕಡೆಯಲ್ಲಿ ದೊಡ್ಡದಾದಂತಹ ಸರೋವರದಲ್ಲಿ ಮಹಿಷಗಳ ಹಿಂಡು ಕಾಣುತ್ತಾ ಉಂಟು. ಹಾಗಾದ್ರೆ ಸದ್ಯಕ್ಕೆ ಮಹಿಷನ ರೂಪವನ್ನು ತಾಳಿ ಜವಾಬ್ದಾರಿಗೆ ಹೇಳ್ತೇನೆ.
ಮಹಿಷರೊಂದಿಗಿದ್ದವ ನಾನು. ಆದರೆ ರಂಭಾಸುರ ಮಹಿಷನಾಗಿದ್ದೇನೆ. ಯಾಕೆ ವೇಷ ತಾಳಿದ್ದು ಈ ವೇಷದಲ್ಲ, ಇಲ್ಲೇ ವಿಹರಿಸಬೇಕು. ಅದಕ್ಕಾಗಿ ಈ ವೇಷ. ಅದೇನಂತೆ ಕಾಣುವುದು? ಕಂಡು ಮಗಿಜಿಯಾನ ಕಂಡು ಮಗಿಸಿಯ ದೂರದಿಯು ಮುದಗೊಂಡು ಮದನಾಸ್ತದಲ್ಲಿ ಮದನಾತ್ರದಲ್ಲಿ ಬಳಲುತ್ತ ಕಂಡ ಪರಶುವೆ ಕಳುಹಿದನು. ಕಂಡ ಪರಶುವೆ ಕಳುಹಿದನು. ಬಿಡೆ ಕಂಡು ನಾನು ಕಂಡವನ ಶುಭಗಳು ಇರದ ಮದಗಂಡು ನಾನು ಕಂಡು ಮಗಿಯ ದೂರ ದೂರಗೊಂಡು ಮದನಾತ್ರದಲ್ಲಿ ಬಳಲುತ್ತಾಗ ಚಂದ್ರವೀರುವುದೋ ಹೀಗೆ ನೋಡುತ್ತಾ ಇರುವಂತೆ ಮಹಿಷಿ ದೂರದಿಂದ ನನ್ನನ್ನೇ ನೋಡುತ್ತಾ ಇದ್ದಾಳೆ. ನಾನು ನೋಡಿದ್ದು ಅಲ್ಲಿಗೆ. ಆದ್ರೆ ಮಾತನಾಡಿಸಬೇಕು, ಇಲ್ಲೇ ಇರುವುದಲ್ಲ. ಮಾತನಾಡಿಸಿದ್ರೆ ಸರಿ ಏನಾದ್ರೂ ಒಂದು ಪ್ರಯೋಜನ ಸಿಗಬಹುದು ಅಲ್ವಾ? ಆದ ಕಾರಣದಿಂದ ನಾನು ಇಲ್ಲೇ ಇದ್ದೆ ಅಂತಾದ್ರೆ ಅವಳಲ್ಲಿಂದ ತಪ್ಪಿಸಿಕೊಂಡ್ರೆ ಹೋದ್ರೆ ಆಗಬಾರದು. ಕಾಮರೂಪದೆ ಕೋಣನಾಕೃತಿ ಕಾಮುದದಿದರೆ ಸುತ್ತ ಸುಖಿಸುವ ಕಾಮಿಯ
ಆಡುವನೆಂದು ಬಂದನು ದಾಮ ಕಳನು ಕೋಮಲಿ ಚಂದಿರಮುಖಿ ಕಾಮಿನಾನ ಹೋದೆಲ್ಲಿದು ಚಂದಿರಮುಖಿ ಕಾಮಿನಾನ ಹೋದೆಲ್ಲಿದು ಧನು ಗಂಧರ್ವ ಗಂಧರ್ವಾಣಿ ಮಮ ಪಿತಾನಿ ಕಿಸು ಮತ್ತೆನ್ನ ಬೆಸಸು ಮತ್ತೆನ್ನ ಬೆಸಸು ನಮ ದೇಯವು ನಮ ದೇಯವು ರಂಬನೆಲ್ಲ ಬದಲದಲ್ಲಿ ನೆಲಸಿರುವುದರಲ್ಲಿ ಲಾಲಿಸೋ ದಾದಿ ಪೆಟ್ಗಳ ಕಾಮರೂಪನಿ ಕಾದಲಿದು ಸುಖಿಸುವೆನು ಸುಖಿಸುವೆನು ನಿನ್ನಲಿ ಪ್ರೀತಿಯಲ್ಲಿ ರಮಿಸುವೆನು ಮಮ ಸುಪ್ರೀತಿಯಾಗೆಲೆ ಹೇ ತಳೋದರಿ ಪ್ರೀತಿಯಲ್ಲಿ ರಮಿಸಿದೆ ಪ್ರೀತನಾಗಲೆ ಹೇ ತಳೋದರಿ ಕೋಮಲೆ ನನ್ನನ್ನು ನೋಡುವಾಗ ಅರ್ಥ ಆಯ್ತು. ವೀರ ಸುಳ್ಳಲ್ಲ, ವೀರನು ನಾನಾಗಿದ್ದೇನೆ, ಪರಾಕ್ರಮಶಾಲಿ. ಆದ್ರೆ ಈ ಕಾಡಿನಲ್ಲೇ ವಿಹರಿಸ್ತಾ ಇರುವಂತ ಸಂದರ್ಭ ನಿನ್ನನ್ನು ನೋಡಿದೆ. ಏ ಚಂದಿರಮುಖಿ, ನಿನ್ನನ್ನು ನೋಡಿದ ಚಂದ ಇದ್ದಾರೆ. ಮತ್ತೆ ಚಂದ ಇಲ್ಲದವರ ಹತ್ತಿರ ಎಲ್ಲ ಬರುವುದಿಲ್ಲ ನಾನು, ಚಂದ ಇದ್ದವರಲ್ಲಿಗೆ ಬರುದು. ಚಂದಿರಮುಖಿ, ನಿನ್ನನ್ನು ನೋಡಿ ನಿನ್ನೊಂದಿಗೆ ಸೇರುವ ಎನ್ನಂತ ಮನಸ್ಸಾಗಿದೆ ನನಗೆ. ಆದ ಕಾರಣದಿಂದ ಹೇಳ್ತೇನೆ, ಬಾರೆ ನನ್ನನ್ನು ಮದುವೆಯಾಗಿ ಬಾರೆ. ಕಾಮಸುಂದರಾಂಗಯಿಲ್ಲ ಕಾಮಿತವನು ತಿಳಿದು ನೀನು
ತಿಳಿದು ನೀನು ಎನ್ನ ಕಾಮಿತವನ್ನು ತಿಳಿದು ನೀನು ಪ್ರೇಮಿಸನ್ನ ಮನದ ಬಯಕೆ ನೀ ಸಲ್ಲಿಸುವೆಯ ಪ್ರೇಮಿಸನ್ನ ಮನದ ಬಯಕೆ ನೀ ಸಲ್ಲಿಸುವೆಯ ನೀ ಸಲ್ಲಿಸುವೆಯ ನನಗೂ ಹಾಗೆ ಒಬ್ಬಳೇ ಇದ್ದು ಬಹಳಷ್ಟು ಮನಸ್ಸಿಗೆ ಒಂದು ರೀತಿಯ ಬೇಸರವಾಗುತ್ತಾ ಇತ್ತು. ನನ್ನ ಮನಸ್ಸಿನ ಹಾಗೆ ನಿನ್ನ ಮನಸ್ಸು. ಹೌದು, ಯಾರಾದರೂ ಒಬ್ಬರು ಈ ಕಾರಣದಲ್ಲಿ ಜೊತೆಗಾರರು ಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಈ ಕಡೆ ತಿರುಗಾಡ್ತಾ ಬಂದೆ. ಈಗ ನಾನು ಬಂದದ್ದು ಹಾಗೆ ಆಯ್ತು. ನನಗೂ ಹಾಗೆ. ಹೌದಲ್ಲ, ನಿನ್ನನ್ನು ಕಂಡಾಗ ಈ ಅದಾಯವಂತ ಶರೀರವನ್ನು ನೋಡಿದಾಗ ಬೇಕು ಅಂತ ಅನಿಸ್ತಾ ಉಂಟು. ಬೇಕು ಅಂತ? ಹೌದು. ಸುಂದರಾಂಗ, ಏನು ನನ್ನ ಜೊತೆ ಸೇರಿ ನನ್ನನ್ನು ಸುಖ ಸಂತೋಷ ಪಡಿಸುವೆಯಾ? ಹಾಗಿದ್ರೆ ನಿನಗೆ ಮನಸ್ಸುಂಟು ಅಂತ ಆಯ್ತು. ಖಂಡಿತ. ಇನ್ಯಾಕೆ ತರ? ಈಗ ಬಾ ಬಾ ಬಾ. ಮಹಿಷಿ ಎನ್ನುವಂತಹ ಯಕ್ಷಕನ್ನಿಕೆ ಹಾಗೂ ನನ್ನ ಸಂಸರ್ಗದಿಂದ ಆಕೆ ಗರ್ಭವತಿಯಾಗಿದ್ದಾಳೆ. ಹಾಗಾದ್ರೆ ಅಳಿದಂತಹ ನನ್ನ ಅನುಜ ಮತ್ತೆ ಪ್ರಪಂಚದ ಬೆಳಕನ್ನು ಕಾಣುವಂತಹ ಸುಸಂದರ್ಭ ಒದಗಿ ಬಂದಿದೆ ಎನ್ನುವುದೇ ಅರ್ಥ. ನನ್ನ ತಮ್ಮ ಬರುವಾಗ 3 ಲೋಕವೂ ನಮ್ಮ ಅಂಕೆಯಲ್ಲೇ ಇರಬೇಕು. ಆದ್ದರಿಂದ ತಡ ಮಾಡುವುದಲ್ಲ, 4 ಲೋಕದ ಮೇಲೆ ಅಭಿಯೋಗ ಮಾಡುವುದಕ್ಕೆ
ಮನಸ್ಸಲ್ಲ ಮತ್ತೆ ಲೋಕವನ್ನು ಉಳಿಸಬೇಕು ಅಂತಾರೆ. ಆಸುರಿಯ ಶಕ್ತಿಯಲ್ಲಿ ಬಂಧಿಸಿ ಸೇರಬಹುದಾದ ಮಹಾಶಕ್ತಿಗಳ ಸಂಚಯನವಾಗಿ ಕೂಡದು ಎನ್ನುವ ಕಾರಣಕ್ಕಾಗಿ ತಮ್ಮನನ್ನು ಕೊಂದೆ. ಹಾಗಾದ್ರೆ ಮತ್ತೊಬ್ಬ ನನ್ನ ಜಾಗಕ್ಕೆ ಬರ್ತಾನೆ ಎನ್ನುವಂತಹ ಒಂದು ಸಣ್ಣ ಹೆದರಿಕೆ ನಿನಗೆ ಮೊದಲೇ ಉಂಟು. ಜಾಗಕ್ಕೆ ಹೆದರಿಕೆ ಇಲ್ಲ, ಮತ್ತೆ ಜಾಗಕ್ಕೆ ಹೆದರಿಕೆ ಇಲ್ಲ, ಲೋಕಕ್ಕೆ ಹೆದರಿಕೆ ಉಂಟು. ಲೋಕವನ್ನು ಉಳಿಸುವುದಕ್ಕಾಗಿ ಮತ್ತೆ ನಿನಗೊಂದು ಹೇಳ, ಏನು ಒಂದು ಉತ್ತಮವಾದ ಒಂದು ಅಸ್ತ್ರ ಲೋಕವನ್ನೇ ಸುಡುತ್ತದೆ ಅಂತಾದ್ರೆ ಅದು ಯಾರ ಕೈಯಲ್ಲಿರ್ಬೇಕು? ಅದು ಯೋಗ್ಯತಾವಂತನಾದಂತಹ ರಂಭಾಸುರನ ಕೈಯಲ್ಲಿ ಅಲ್ಲ, ಮತ್ತೆ ಬುದ್ಧಿವಂತನ ಕೈಯಲ್ಲಿರ್ಬೇಕು. ನನ್ನಂತ ಬುದ್ಧಿವಂತ ಯಾರಿದ್ದಾರೆ? ಅನ್ಯಾಯ ಅಧರ್ಮವನ್ನೇ ಸಗುವಂತ ನಿನ್ನ ಕೈಯಲ್ಲಿದ್ರೆ ಅದೇನಾಗುತ್ತದೆ? ಸಾಧು ಸಜ್ಜನರ ಪಾಡು ಕಣ್ಣೀರಾಗುತ್ತದೆ. ಆ ಕಾರಣಕ್ಕಾಗಿ ಅವರ ಪಡೆಯದ
ತೆರದಲ್ಲಿ ವ್ಯವಹರಿಸಿದ್ದೇನೆ. ಹಾ. ನಿನ್ನ ತಮ್ಮನನ್ನು ಕೊಂದ ಹಾಗೆ ಹಾ. ನಿನ್ನ ಮಂಡೆ ಪುಡಿ ಮಾಡ್ತಾರೆ. ದೇವೇಂದ್ರ, ಏನು? ಭಕ್ತಿಯ ಮುಖೇನ ಪಡೆದಂತಹ ಸ್ವರ್ಗವನ್ನು ಹಾ. ಶಕ್ತಿಯ ಮುಖೇನ ಪಡೆಯುತ್ತೇನೆ ಎನ್ನುವ ಹಾಗೆ ನಾನು ಹೊರಟಿದ್ದೇನೆ. ಹಾ. ನಿನ್ನ ಯುಕ್ತಿ ಏನು ಎನ್ನುವಂತ ನೋಡುವುದಕ್ಕೆ ನಾನು ನೋಡು. ಬಂದು. ಓಡಿದ್ದಾನೆ ಸುರಪಾಲ. ಈಗ ಸಮಾಧಾನವಾಯಿತು. ನಮಗೆ ಬೇಕು ಅಂತಲ್ಲ, ಸ್ವರ್ಗಲೋಕಕ್ಕೆ ನಾವು ಬಂದದ್ದು ನಮಗೆ ಬೇಕು ಅಂತ ನಾವೇ ಇರಬಾರ್ದು. ಇಲ್ಲದಿದ್ರೆ ಸ್ವರ್ಗಲೋಕದಲ್ಲಿ ಏನುಂಟು? ಏನೂ ಇಲ್ಲ. ಆದ್ದರಿಂದ ಸ್ವರ್ಗಲೋಕದಲ್ಲಿ ನಮ್ಮ ಅಧಿಪತ್ಯವನ್ನು ಸ್ಥಾಪಿಸಿದ್ದೇವೆ ಎನ್ನುವಲ್ಲಿಗೆ ನರ ನಾಗ ನಾಕರನ್ನು ಗೆದ್ದಿದ್ದೇನೆ ಎನ್ನುವುದೇ ಅರ್ಥ. ಸರಿ, ಈಗಲೇ ಹೋಗುವುದಲ್ಲ, ಸ್ವಲ್ಪ ಸಮಯ ನಮ್ಮದಾದ ಅಧಿಕಾರ ಮುದ್ರೆ ಇಲ್ಲೇ ಇರಬೇಕು. ಅಲ್ಲಿಯವರೆಗೆ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಮಗಲು ಗೆಲ್ದು ಮೂದಿಗೆ ತದು ಜರುಡನೆ ಇಂತು ಸೋಲನು ಅನುಭವಿಸುತ್ತ ಅಯ್ಯೋ, ಅಮೃತವನ್ನು ಕುಡಿದ ಕಾರಣಕ್ಕಾಗಿ ನಮಗೆ ಸಾವಿಲ್ಲ, ಸೋಲೆ ಸಾವಾಗಿ ಸಮಣಿಸುತ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಕಣ್ಣೀರಿಡುತ್ತ ಕಾರಣವನ್ನು ಸೇರಿದೆ ಅಂತಾದ್ರೆ ಅಂಬರ ಮತದಿಂದ ಜಾತವೇದನೆ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ. ಪಿಂಗಳಾಕ್ಷರನ್ನು ಕರೆದು ಕಳುಹಿಸು ಎನ್ನುವ ಹಾಗೆ ನನ್ನ ಪ್ರಾಣವನ್ನು ಉಳಿಸಬೇಕು ಅಂತಾದ್ರೆ ಅವರೇ ಆಗಬೇಕು. ಪಕ್ಷಿರಾಜ ಪಿಂಗಳಾಕ್ಷ, ರಂಭನ ಆಡಂಬರ ಹೆಚ್ಚಾದ ಕಾರಣದಿಂದ ಸೋತು ಬಸವಳಿದಿದ್ದೇನೆ. ಅವನನ್ನು ಕೊಂದು ಕೊಡುವ ಬಿಡು ಚಿಂತೆಯನ್ನು. ಕಂಬಾಸುರನನ್ನು ಕೊಂದು ಸ್ವರ್ಗಲೋಕ ನಿನಗೊಪ್ಪಿಸುತ್ತೇನೆ.
ಹೋಗುವ ಕಾಲಕ್ಕೆ ಬಂದ ಬುದ್ಧಿ ವಿನಾಶ ಕಾಲೇನ ವಿಪರೀತ ಬುದ್ಧಿ ಸಾಯಿಸದೆ ಬಿಡೆನೆಂದು ಬೆಂಬತ್ತೆ ಬರಲೋ ಆಯುವತಿ ಯಕ್ಷಕಲ್ನಿಗೆ ತುಂಬು ಬಸುರಿಯತಿ ಬಾಯಾರುತಾಯಾದಲಿ ಮಗಿಷ ಶಿವ ಶಿವ ಎಂತಹ ಸಂದಿಗ್ಧತೆ ಬಂದೊದಗಿತ್ತು ನನ್ನ ಜೀವನದಲ್ಲಿ. ಪಿಂಗಲಾಕ್ಷನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಹೊಯ್ದಾಡಿದೆ. ಪರಿಣಾಮವಾಗಿ ನನ್ನ ಪಾಲಿಗೆ ಸೋಲವಾಗಿ ಹೋಯಿತು. ಕಾಯದ ಕಸುವು ಇಂಗುತ್ತಾ ಇದೆ. ಆತನ ಜೊತೆಯಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಪಲಾಯನ ಸೂತ್ರವನ್ನು ಕೈಗೊಂಡೆ. ಓಡಿಕೊಂಡು ಬಂದೆ ಅಂತಾದ್ರೆ ಹಿಂದಿನಿಂದಲೇ ಹಾರ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ನನ್ನ ಪ್ರಾಣವನ್ನು ಹೀರದೆ ಅವ ಬಿಡುವುದಿಲ್ಲ ಎನ್ನುವುದು ಅರ್ಥವಾಯಿತು. ಯುದ್ಧ ರಂಗಕ್ಕೆ ವಿಮುಖನಾದೆ. ಬದುಕಬೇಕು ಎನ್ನುವಂತಹ ಹಂಬಲವಾಗುತ್ತಾ ಉಂಟು. ಆದರೆ ನನ್ನಿಂದ ಗರ್ಭವತಿಯಾದವಳು ಆ ಮಹಿಷಿ ನನ್ನ ಮಡದಿ, ಅವಳನ್ನು ಕಾಣಬೇಕು ಎನ್ನುವಂತಹ ಹಂಬಲ ಹೆಚ್ಚಾಗುತ್ತಾ ಇದೆ. ತುಂಬು ಗರ್ಭಿಣಿಯಾದಂತಹ ಆಕೆಯನ್ನು ಬಿಟ್ಟು ನಾ ಸ್ವರ್ಗಲೋಕಕ್ಕೆ ಬಂದದ್ದೇ ತಪ್ಪು. ಆದರೆ ಮತ್ತೆ ಕಾಣಬೇಕು ಎನ್ನುವಂತಹ ಆಶೆಯಾದ ಮೇಲೆ ಯುದ್ಧರಂಗದಿಂದ ವಿಮುಖನಾಗಲೇಬೇಕು. ಅದಕ್ಕುಳಿದಿರುವಂತಹ ದಾರಿ ಒಂದೇ. ಮತ್ತೆ ಮಹಿಷ ರೂಪವನ್ನು ತಾಳಿ ಭೂಲೋಕಕ್ಕೆ ಇಳಿದಾಳೆ. ಸುಳಿಯುತ್ತಿರೆ ಕಾನನದಿ ನನ್ನವರು ನನ್ನಲ್ಲಿ ಹೇಳಿ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ. ಇಂದ್ರಾದಿ ಸುವರ್ಣ ಸಣ್ಣ ಪಡೆದು ಬರ್ತೇನೆ, ವಿಜಯಿಯಾಗಿ ಬರ್ತೇನೆ ಎಂಬುದಾಗಿ ಹೇಳಿ ಹೋದವರು ಈಗ ಬಂದಾರೋ, ಮತ್ತೆ ಬಂದಾರೋ, ನಾಳೆ ಬಂದಾರೋ, ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಕೆಲವು ದಿವಸಗಳು ಕಳೆದು ಹೋಯಿತು. ತುಂಬು ಗರ್ಭಿಣಿಯಾಗಿದ್ದೇನೆ. ಯಾಕೋ ಏನೋ ನನ್ನ ಪಾಲಿಗೆ ಸೋಲಾಯಿತೋ ವಿಜಯವಾಯಿತೋ ಅದು ಯಾವುದೂ ಗೊತ್ತಿಲ್ಲ. ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. ನೋಡೋಣ, ಸ್ವಲ್ಪ ಹೊತ್ತು ಈ ಗಾಳಿ ಸೇವನೆಗೆ ಬೇಕಾಗಿ ಕಾಡಿನಲ್ಲಿ ತಿರುಗಾಡ್ತಾ ಕಾಣುತ್ತಳವರನ್ನು ಕೂಡಿ ಸುಖಿಪ
ದಪ್ಪ ಅರಣ್ಯ. ಈ ಅರಣ್ಯದಲ್ಲಿ ನನ್ನ ವಾಸ. ಈ ಕೋಣಗಳ ಮುಂದೆಯಲ್ಲಿ ನಾನೊಬ್ಬ ಅಧಿಕಾರಿ. ಕಾಡು ಮಹೀಶ ಅಂತ ನನ್ನನ್ನು ಕರೆಯುತ್ತಾರೆ. ನಾನು ಕಾಡಿನಲ್ಲಿಯೇ ಹುಟ್ಟಿದವ, ಕಾಡಿನಲ್ಲಿಯೇ ಬೆಳೆದವ. ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುವುದಕ್ಕಾಗಿ ಹೊರಟದ್ದು ಯಾಕೆ? ಹೊಟ್ಟೆಗೆ ಏನಾದರೂ ತಿನ್ನಬೇಕೆಂಬ ಉದ್ದೇಶದಿಂದ. ಹಾಗಾಗಿ ಆಹಾರವನ್ನು ಹುಡುಕುತ್ತಾ ಈ ದಾರಿಯಾಗಿ ಮುಂದೆ ಬರ್ತಾ ಇದ್ದೇನೆ. ಏನಂದ್ರೆ ಅದು ಆಹಾರವನ್ನು ಹುಡುಕುತ್ತಾ. ಆದ್ರೆ ನನಗೆ ಕಾಣ ಸಿಕ್ಕಿದ್ದೇನು? ನನ್ನಂತೆ ಇರುವವಳು. ಅದು ಹೆಣ್ಣೋ ಗಂಡೋ ಎಂಬುದನ್ನು ಸರಿಯಾಗಿ ವೀಕ್ಷಿಸಿದ್ರೆ ಹೌದಾ? ಗಂಡಲ್ಲ, ಕೋಡಲ್ಲ, ಮತ್ತೆ ಎಮ್ಮೆ. ಈ ಕಾಡಿನಲ್ಲಿ ಈ ಮಧ್ಯರಾತ್ರಿ ಕಾಲದಲ್ಲಿ ಒಂಟಿ ಎಮ್ಮೆ ತಿರುಗಾಡ್ತಾ ಇದೆ ಅಂತ ಆದ್ರೆ ಇದು ನನ್ನ ಭಾಗ್ಯ. ಯಾಕೆ ಭಾಗ್ಯ? ನಾವು ಬಹಳಷ್ಟು ಮಂದಿ ಇದ್ದೇವೆ. ಕೋಣ ಜೊತೆಯಾಗಿ ಹೋಗುವುದು, ಆಹಾರವನ್ನು ಸಂಪಾದನೆ ಮಾಡುವುದು. ನಮ್ಮ ಈ ಕೂಟದಲ್ಲಿ ಎಮ್ಮೆ ಇಲ್ಲ. ಆದ್ರೆ ಈ ಎಮ್ಮೆ ಕಾಣ್ತಾ ಇದೆ ಅಂತ ಆದ್ರೆ ನನಗೆ ಸಂತೋಷವಾಗುತ್ತಾ ಇದೆ. ಯಾಕೆ? ಇವಳ ರೂಪಲಾವಣ್ಯ ಅಷ್ಟು ಚಂದವಾಗಿದೆ. ಮೈಕೈ ತುಂಬಿಕೊಂಡಿದ್ದಾಳೆ. ಇವಳನ್ನು ನೋಡಿದ ಕ್ಷಣ ಇವಳ ಜೊತೆಯಲ್ಲಿ ಮಾತನಾಡಬೇಕು, ಸಂತೋಷದ ಕಾಲವನ್ನು ಕಳೆಯಬೇಕೆಂಬ ಉದ್ದೇಶ ನನಗಾಗುತ್ತಾ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಇಳಿದು ಆ ಎಮ್ಮೆಯ ಜೊತೆಯಲ್ಲಿ ಸ್ವಲ್ಪ ಮಾತನಾಡಬೇಕು.
ಕಾಡಿನಲ್ಲಿ ನನ್ನವಳು ವಿಹರಿಸುತ್ತಿದ್ದಂತಹ ಸಂದರ್ಭ ನೀನು ಬಂದೆ. ಹೌದು. ಏನು ಮಾಡಿದೆ? ಈ ಕಾಡಿನಲ್ಲಿ ನನ್ನ ವಾಸ. ಹೌದಾ? ಹಾಗಾಗಿ ನಾನು ಆವಾಗ ತಿರುಗಾಟ ಮಾಡ್ತಾ ಇರ್ತೇನೆ. ಮತ್ತೆ ನೀನು ಬಂದೆ ಅಂತ ಕೇಳುದೇನೋ? ನನ್ನ ಹೆಂಡತಿ, ನನ್ನವಳು, ಯಾವಾಗ ಬಂದೆ? ನನ್ನ ರಾಶಿ. ಯಾವಾಗ ಬಂದ್ರೆ ಅದು? ಅಲ್ಲಿಗೆ ನೀನು ಬಂದೆ ಅಂತಾದ್ರೆ ಕೊಲ್ತೇನೆ. ಒದರುತ್ತ ನಡೆಯ ಮಗಿಸರು ನಿನ್ನನ್ನು ನಾನು ನೋಡಿದವನಲ್ಲ. ನಮ್ಮ ಈ ಕೋಣಗಳ ಬಂದೆ ಅಲ್ಲಿ ನೀರಿಷ್ಟರವರೆಗೆ ಕಾಣ ಸಿಕ್ಕಿದ್ದೇ ಇಲ್ಲ. ಆದರೆ ನಾನಾ ಎಮ್ಮೆಯ ಜೊತೆಯಲ್ಲಿ ಬರುವಾಗ ಅಕ್ಕರ ಎಲ್ಲಿಂದಲೋ ಬಂದೆ, ನನ್ನನ್ನು ಹಾಯುವುದಕ್ಕೆ ಪ್ರಾರಂಭ ಮಾಡಿದೆ. ನಿನ್ನ ಹೆಂಡತಿ ಅಂತ ನೀನು ಹೇಳ್ತಾ ಇದ್ಯಲ್ಲ, ಯಾವಾಗಲೂ ಮದುವೆ ಆದ್ದು? ನಿನ್ನ ಹೆಂಡತಿಯನ್ನು ಇಲ್ಲಿ ಬಿಟ್ಟಿದ್ಯಾ? ನಿನ್ನ ಮನೆಯಲ್ಲೇ ಇರಿಸಬೇಕಿತ್ತು. ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲಾರೆ. ಅವಳ ಮೇಲೆ ನನಗೆ ಮನಸ್ಸಾಗಿದೆ. ಆ ಭಗವಂತನೇ ನನಗೆ ಕರುಣಿಸಿದ್ದಾನಂತಾದ್ರೆ ನೀನ್ಯಾರು ಕೇಳುವವ? ನನ್ನ ಕೋಡಿ ನಿನ್ನ ಹೊಟ್ಟೆಯನ್ನು ಸಿಗದು. ದೇವಲೋಕವನ್ನು ಗೆದ್ದವ ಮತ್ತೆ ನೀನೇನು ಮಹಾ? ನನ್ನ ಹೆಂಡತಿಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನನಗೆ. ತಡೆಯೋದಕ್ಕೆ ನೀ ಬಂದೆ ಅಂತಾದ್ರೆ ನಿನ್ನ ಕೋಡನ್ನು ಹಿಡಿದು ನೆಲಕ್ಕೆ ಮಾಡಿದ್ದೇನೆ. ದೇವಲೋಕಕ್ಕೆ ಹೋದವ, ದೇವತೆಗಳನ್ನು ಗೆದ್ದವ. ಇಲ್ಲಿ ನಿನ್ನ ಪರಾಕ್ರಮ ನನ್ನ ಮುಂದೆ ನಡೀತದೇನೋ? ಅಲ್ಲಿ ನಡೆದದ್ದು ಇಲ್ಲಿ ನಡೀಲಿಕ್ಕಿಲ್ಲ. ಬಾ ನೋಡೋಣ ಹೇಗೆ. ಎಲ್ಲಿಗೆ ನಿನ್ನ ಅಪ್ಪನ ಮನೆಗೆ ಓಡುವುದು? ಈಗ ನಿನ್ನ ಅಪ್ಪನಿನನ್ನು ಕರೆದುಕೊಂಡು ಹೋಗುವುದಕ್ಕೆ ಖಂಡಿತ ಬರಲ್ಲ. ನಿನ್ನ ಗಂಡ ಸತ್ತು ಹೋಗಿದ್ದಾನೆ. ನೀನು ನನ್ನ ಜೊತೆಗೆ ಬರಬೇಕು. ಜೊತೆಗಾಗಿ ಬಾರದಿದ್ರೆ ನಾನೇ ನಿನ್ನನ್ನು ಬಲಾತ್ಕಾರ ಮಾಡಿರು. ಮಹಿಷಿ ತುಂಬಾ ಗರ್ಭಿಣಿ ನಾನು. ಸ್ವಲ್ಪ ಆಲೋಚನೆ ಮಾಡು. ನನಗೆ ಚೆನ್ನಾಗಿ ಅರ್ಥವಾಗುತ್ತಾ ಇದೆ. ತುಂಬು ಗರ್ಭಿಣಿಯಾದಂತಹ ನೀನು ಮೈ ಕೈ ತುಂಬಿಕೊಂಡಿದ್ದಿ. ಈ ರೂಪದಲ್ಲಿ ನಾನು ನಿನ್ನನ್ನು ಕೂಡದಿದ್ರೆ ನಾನು ಹುಟ್ಟಿ ಪ್ರಯೋಜನವೇನು? ಅದಕ್ಕೆ ಹೇಳ್ತಾ ಇದ್ದೇನೆ, ಅರ್ಥ ಮಾಡಿಕೊ. ಎಂತದ್ದು ಕರ್ಮ ಅರ್ಥ ಮಾಡಿಕೊಳ್ಳುವುದು? ಅರ್ಥ ಮಾಡಿಕೊಳ್ಳುವ ಸಮಯವಿಲ್ಲ. ಆದಷ್ಟು ಬೇಗನೆ ಮುಗಿಬೇಕು ಕೆಲಸ.
ಇದೆಯಾ? ನಿನಗೆ ಯಾಕಾದಲ್ಲ ಅದನ್ನು ಕೇಳುವುದಕ್ಕಾಗಿ ಬಂದದ್ದು. ನಾನು ನೋಡಿಕೊಳ್ತೇನೆ, ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಬೇಡ. ನಮಗೆ ಸಮಸ್ಯೆ ಉಂಟು, ಆದುದರಿಂದ ಹೇಳುತ್ತಾ ಇದ್ದೇನೆ, ನೀಚ ಕೃತ್ಯವನ್ನು ಮಾಡಿದ ಸಮಸ್ಯೆ ಯಾರು ಯಾರು ಅವಳನ್ನು ಬಲಾತ್ಕಾರ ಮಾಡುವುದಕ್ಕಾಗಿ ನಾನು ಮುಂದುವರಿಯುತ್ತಿದ್ರೆ ನಿನಗೆ ಸಮಸ್ಯೆಯೋ? ಅವಳಲ್ಲಿ ಉದರದಲ್ಲಿ ಮಗು ಇರಬಹುದು, ಆದ್ರೆ ನನಗದು ಲೆಕ್ಕವಲ್ಲ. ನಾನು ಆಕೆಯ ಮೇಲೆ ಮನಸ್ಸು ಮಾಡಿದ್ದೇನೆ, ಆಕೆಯ ಮೇಲೆ ಮನಸ್ಸು ಮಾಡಿದ ಮೇಲೆ ಬಿಟ್ಟು ಹೋಗುವಂತಹ ವಿಷಯವೇ ಇಲ್ಲ. ನೀನು ಮೇಲಿನವನಾಗು ಕೆಳಗಿನವನಾಗು, ನನಗದು ಲೆಕ್ಕವಲ್ಲ. ಇನ್ನು ಮುಂದೆ 3 ಲೋಕವನ್ನು ಆಳುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೋಗುತ್ತೀಯಾ ಅಲ್ಲ ಕೋಡಿನಿಂದ ಅಧರ್ಮದಾರಿಯಲ್ಲಿ ನಡೆದಂತಹ ಮಾನವರನ್ನೇ ನಾವು ಸುಮ್ಮನೆ ಬಿಡುವುದಿಲ್ಲ. ನಾವು ಪ್ರಾಣಿಗಳು, ಧರ್ಮ ನಮಗೆ ಗೊತ್ತಿಲ್ಲ. ನಿಮಗಿಲ್ಲದಿದ್ದರೂ ನಮಗುಂಟು. ಆದುದರಿಂದ ಅಧರ್ಮದಲ್ಲಿ ನಡೆದ ನಿನ್ನನ್ನು ಬಿಡುವುದಿಲ್ಲ. ಸಗಿರಿಯ ಯತಿಪನ ಶಾಪದಿ ಪಿತನ ತೊರೆದು ಬಂದು ಚಿತಿಯಲ್ಲಿ ನೆಲೆಸಲಾಯ್ತು. ಬಾಳಲಿ ನಿಂತು ಸ್ವಾಮಿ ಸ್ವಾಮಿ, ನನ್ನ ನಗಲಿ ಹೋಗಿಬಿಟ್ರ ನೀವು? ಭೂಲೋಕದ ಸೌಂದರ್ಯವನ್ನು ಕಾಣಬೇಕೆನ್ನುವಂತ ಆಶಯವನ್ನು ಹೊತ್ತು ಬಂದಂತ ಕಾಲದಲ್ಲಿ ಯತಿಪನ ಶಾಪದಿಂದ ಇಲ್ಲೇ ಮಹಿಷಿಯಾಗಿರುವ ಹಾಗಾಯಿತು. ಆದ್ರೆ ಇಂದು ನಿಮ್ಮನ್ನು ನಾನು ಕಳೆದುಕೊಂಡಿದ್ದೇನಂತ ಆದ ಮೇಲೆ ಇನ್ನು ಯಾರಿಗಾಗಿ, ಯಾವ ಸುಖಕ್ಕಾಗಿ ನಾನು ಇಲ್ಲಿರ್ಬೇಕು? ಇಲ್ಲ, ನಾನು ಉಳಿದದ್ದು ಒಂದೇ ಒಂದು ಮಾರ್ಗ. ನಾನು ಸಾಯ್ತೇನೆ. ಹೀಗೆ ಮರುಗಿದೆಯಲ್ಲೂ ನೋಡಿದ ಯಜ್ಞನಾಗದಿ ಬೇಗ ದುಡಿದಾಗ ಮತ ಬರಿದಾಗ ಶಿಶು ಹತ್ಯಾ ದೋಷ ಬಾಧಿಪುದುರಿ ಅಗ್ನಿತಾಗ ಶತವೇದನೆ ಹೇಳುತ್ತಿದ್ದಾರಲ್ಲ, ಗರ್ಭವತಿ ನಾನೀಗ ಸತ್ಯ ಅಂತಾದ್ರೆ ಶಿಶುಹತ್ಯೆ ಅನ್ನುವಂತ ದೋಷ ಪಾಪನನ್ನು ಅಂಟಿಕೊಳ್ಳುತ್ತದೆ ಅಂತ. ಇನ್ನೆಲ್ಲಿಗೆ ಪಾಪ, ಇನ್ನೆಲ್ಲಿಗೆ ದೋಷ? ಯಾವ ವ್ಯಾಮೋಹವೂ ಇಲ್ಲ, ಯಾರ ಮೇಲೂ ಪ್ರೀತಿಯೂ ಇಲ್ಲ ನನಗೆ. ನನಗುಳಿದದ್ದು ಒಂದೇ ಒಂದು ಮಾರ್ಗ. ಕಾಣುತ್ತಿರುವಂತಹ ಈ ಅಗ್ನಿಗೆ ಹಾರಿ ಪ್ರಾಣತ್ಯಾಗವನ್ನು ಮಾಡ್ತೇನೆ. ಧರೆಯುಗುಳುತ್ತಿರುವ ಜ್ವಾಲಾಮುಖಿಯ ಸುಯಿಲಂತೆ
ಸಿಡಿಲಬ್ಬರದವನು ಹೇಳುವಂತೆ ಸಿಗಿಯಿಂದ ಧರಿಸಿದ ಮಹಿಷಾಕ್ಯನು
ಹಲೋ ನರಗುದುರೆ ತಾರಗಳು ಸಚಿರವಿಯ ಕಲೆಯೆಡೆಗೆ ಹರಿಗೂಗೆಗಳು ಕೂಗೆ ತೋರಿತು ಪಾದಗಳು ಬಗಿಸುತ್ತ ಹೇಳುವ ಭರಕ್ಕೆ ಅತ್ತ ಇತ್ತ ಸುತ್ತ ನೋಡಿದರೂ ಕೂಡ ಉರಿ ಎಂತಹ ಉರಿ. ಈ ಉರಿಯಲ್ಲಿ ನನ್ನ ಓರ್ವನ ಜನನ ಹೇಗಾಯ್ತು, ಯಾಕಾಯ್ತು, ಯಾರಿಂದಾಯ್ತು, ನನ್ನ ಹುಟ್ಟಿದ ಗುಟ್ಟಾದರೂ ಏನೆಂಬುದನ್ನು ವೀಕ್ಷಿಸಬೇಕು. ನೋಡ್ತೇನೆ. ಶುಕ್ರಾಚಾರ್ಯರು ತಿಳಿಸಿದಂತಹ ವಿಚಾರ, ತಂದೆಯಾದಂತಹ ರಂಭಾಸುರ, ತಾಯಿ ಮಹಿಷೆ ಪುಣ್ಯ ಗರ್ಭಾಭೂತಿಯನ್ನಾಯಿ ಪಾವನಗೊಳಿಸಿ ಹುಟ್ಟಿಕೊಂಡೆ. ನಾನೇ ಮಹಿಷಾಸುರ. ಶುಕ್ರಾಚಾರ್ಯರ ಆದೇಶ ಆ ಸುರಪಾದಿಗಳನ್ನ ಬೆಕ್ಕು ಬಡಿಯಬೇಕು ಎಂಬುದಾಗಿ. ತಡೆಯಾಕೆ ತಪಸ್ಸನ್ನಾಚರಿಸುವುದಕ್ಕೆ ಗೊಂಡರು ನೀವು ಸೇರ್ತಾರೆ. ಶುಕ್ರಾಚಾರ್ಯರು ನಮ್ಮ ಗುರುಗಳ ಆದೇಶದಂತೆ ತಪಸ್ಸನ್ನಾಚರಿಸಿದವ ನಾನು. ಬ್ರಹ್ಮದೇವೋಲಿದಂತಹ ಬ್ರಹ್ಮದೇವ ಬೇಕಾದಂತಹ ವರ ಬಲಗಳನ್ನು ಕೊಟ್ಟಿದ್ದಾರೆ. ಯೋನಿಜರಿಂದ ಮರಣವಿಲ್ಲ, ತ್ರಿಮೂರ್ತಿಗಳಿಂದ ಮರಣವೇ ಇಲ್ಲ. ಹಾಗಿರುವಾಗ ಉಳಿದದ್ದು ಸ್ವರ್ಗಲೋಕ ತೆರಳ್ತಾನೆ.
ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವನಿದ್ದೇನೆ. ಪಾತಾಳ ಲೋಕ ಸ್ವಾಧೀನಗೊಳಿಸಿದ್ದೇನೆ. ಸ್ವರ್ಗಲೋಕ ಸ್ವಾಧೀನಗೊಳಿಸಿದ್ದೇನೆ. ಇನ್ನು ಯಾಕೆ ತಡ? ಸಿಂಹಾಸನವನ್ನ ಸಕಲರು ದುರುಳ ಮಗಿಷಾಸುರನ ಉಪಟಳದಿ ತರಗರಿಸುತ್ತಿಗೆ ಎಮ್ಮ ಪೊರೆಯುವುದೇನೋ. ನಿನ್ನ ಕೇಳಿಕೆ ಹೌದು. ದುರುಳ ಮಹಿಷನ ಉಪಟಳದಿಂದಲಾಗಿ ಮೂರು ಲೋಕವೂ ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದರಲ್ಲಿ ಮಹಿಷನೇ. ಯಾವ ಕಡೆಯಲ್ಲಿ ನೋಡಿದ್ರು ಮಹಿಷ ಬಿಟ್ರೆ ಬೇರೆ ಯಾವುದು ಕಾಣುವುದಿಲ್ಲ. ಎಂತ ಕಥೆಯೋ ಇದು ನನಗೆ ಅರ್ಥ ಆಗುವುದಿಲ್ಲ. ಆದರೂ ಅವನನ್ನು ಹನನಗೊಳಿಸುವಲ್ಲಿ ನಾವು ಪ್ರಯತ್ನ ಪಡಲೇಬೇಕು. ಯಾಕಂದ್ರೆ ಒಂದು ಕಾಲದಲ್ಲಿ ಜಗದಾದಿಮಾಯೆ ನಮಗೆಲ್ಲ ಒಂದೊಂದು ವಿಶೇಷ ರೀತಿಯದ್ದಾದ ಶಕ್ತಿಯನ್ನು ಇಟ್ಟಿದ್ದಾಳೆ. ಅವನನ್ನು ವಧಿಸುವುದಕ್ಕೆ ನಮಗೆ ಕಷ್ಟ ಸಾಧ್ಯವಾದ ಕಾರಣ ಇದೆಲ್ಲ ನಮ್ಮೊಳಗಿದ್ದು ಪ್ರಯೋಜನ ಉಂಟ. ಅದಕ್ಕಾಗಿ ನಮ್ಮಲ್ಲಿರುವಂತಹ ಅಂತಸತ್ವವನ್ನೆಲ್ಲ ಹೊರಗೆ ಮೂರ್ತಿಗಳ ಮುಖದಿಯು ಪರದಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದ ನೋಡಿ ನೋಡಿ ಅಲ್ಲಿ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು ಮೋ. ನಾವು ಮರೆಗುಳಿದೆವು ಕರುಣಿಸ ಭಗವ ಅಮ್ಮ ತಾಯೇ ಸುಮನಸರೇ ಹೇಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿ ನೀವೆಲ್ಲವರು ಒಂದಾಗಿ ಏಕೋ ಚಿತ್ತದಿಂದ ನನ್ನನ್ನೇ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮುಖಾವಲೋಕನ ಮಾಡಿದಾಗ ಯಾರಿಂದಲೋ ಕಷ್ಟ ಒದಗಿದೆ ಎನ್ನುವುದು ಸ್ಪಷ್ಟ. ನಿರ್ಭೀತಿಯಿಂದ ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ಮಾತೆಲಾಲಿಸು ಖಳಮದಿ ಚೆಲುವಿದಾತ ವಿತ್ತಿಗವರ ಬಲದಿಗೆ ಸುರವ್ರಾತವೆಲ್ಲವ ಬಿಸಿಗಿಡಿಸಿ ನಿರ್ಭೀತಿಯಿಂದ ಜಗಜ್ಜನನಿಯೇ ನಾರಾಯಣ, ಮುಕ್ಕೋಟಿ ದೇವತೆಗಳ ಸಹಿತವಾಗಿ ಮೂರು ಮೂರ್ತಿಗಳಾದಂತಹ ನಾವುಗಳೆಲ್ಲ ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣವಿದೆ. ಯಕ್ಷಕನ್ಯೆಯಾದಂತಹ ಮಹಿಷ್ಯವದಲ್ಲಿ ಹುಟ್ಟಿದಂತಹ ಮಗನೋರ್ವ ಮಹಿಷನರ್ಮಕ ವಿಧಿಯಿಂದ ಪಡೆದಂತಹ ವರದಿಂದಲಾಗಿ ಸಕಲವನ್ನು ಗೆದ್ದುಕೊಂಡು ಅಧರ್ಮದ ಪದದತ್ತ ಸಾಗುತ್ತಾ ಇದ್ದಾನೆ. ಧರೆಯ ಶಾಂತಿ ನಾಶವಾಗಿದೆ, ಧರ್ಮ ಹಾನಿಯಾಗಿದೆ. ಅದನ್ನು ಉಳಿಸಿಕೊಡಬೇಕು ಅನ್ನೋ ಹಾಗೆ ಅವನನ್ನು ಕೊಂದುಕೊಡುತ್ತೋ ಮಹಿಷನಿಂದ ದೇವನ
ಇದಕ್ಕೆ ಕಾರಣವೇನೆಂಬುದು ವೇದ್ಯವಾಯಿತು. ದುಷ್ಟನಾದಂತಹ ಮಹಿಷಾಕ್ಕೆ ವಿಧಿಯಿಂದ ಬಲಬಲಾನ್ವಿತನಾಗಿ ನರ ನಾಕ ನಾಗಲೋಕವನ್ನು ಮುಟ್ಟಿದ್ದಾನೆ. ಇಂದ್ರಾದಿ ಸುಬಸರನ್ನು ಧರ್ಮಗೆಡಿಸಿದ್ದಾನೆ. ದುಷ್ಟ ಮಹಿಷರನ್ನು ಧರ್ಮವನ್ನು ಉದ್ಧರಿಸಿದ್ದೇನೆ. ಧೈರ್ಯಸ್ಥರಾಗಿರಿ. ಅವನೊಂದಿಗೆ ಕೋಟಿ ಸಂಖ್ಯೆಯ ದೈತ್ಯ ಬಲವಿದೆಯಮ್ಮ. ಮಹಿಷ ಮಾತ್ರನಲ್ಲದೆ ಆತನ ನೀಚ ಕರ್ಮಗಳಿಗೆ ಅನುಯಾಯಿಗಳಾಗಿ ಅದೆಷ್ಟೋ ದಾನವ ಗಣನವನ್ನು ಸೇರಿಕೊಂಡಿರುವರು. ಅವರನ್ನೆಲ್ಲ ಧರ್ಮವನ್ನು ಉದ್ಧರಿಸುತ್ತೇನೆ. ಧೈರ್ಯಸ್ಥರಾಗಿ ಸಕಲರು ಮಣಿಯಲಾಗಿದೆ. ವಿಶ್ವಕರ್ಮನು ಕನಕರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಅರ್ಥಿಯಿಂದ ಅರ್ಥಿಸಿಕೊಂಡವರ ಅರ್ಥನಾದವನ್ನು ಅರ್ಥವಿಸಿಕೊಂಡಂತಹ ಜಗನ್ನಾಥ ದಿಕ್ಕುಗಳನ್ನೇ ಅಂಬರವನ್ನಾಗಿಸಿಕೊಂಡು ನಮಗೆ ಗೋಚರಳಾಗಿದ್ದಾಳೆ. ಆದರೆ ಅವಳನ್ನು ಸಿಂಗರಿಸಬೇಕೆಂಬ ಸಂಕಲ್ಪವನ್ನು ಮಾಡಿದ್ದೇ ತಡ ನಮ್ಮವರೇ ಆದಂತಹ ವಿಶ್ವಕರ್ಮ ಬ್ರಹ್ಮರು ಬೇಕಾದಂತಹ ಆಭರಣಗಳನ್ನು ದಿವ್ಯ ದುಃಖಗಳನ್ನು ತಂದೊಪ್ಪಿಸಿದ್ದಾರೆ. ದೇವನಾರಿಯರು ಯಥಾಗತವಾಗಿ ಶೃಂಗರಿಸಿದ್ದಾರೆ. ಮಂಗಳ ಸ್ನಾನವನ್ನೂ ಮಾಡಿಸಿದ್ದಾರೆ. ಆದರೂ ಯುದ್ಧ ಕ್ಷೇತ್ರಕ್ಕೆ ಹೋಗಿ ವೈಶ್ಯನನ್ನು ವಧಿಸುವಂತಹ ಮಾತೆಗೆ ಆಯುಧದ ಅವಶ್ಯಕತೆ ಇಲ್ಲ ಅಂತಾದ್ರೂ ನಮ್ಮಲ್ಲಿರುವ ಆಯುಧಗಳು ಪಾವಿತ್ರತೆಯನ್ನು ಪಡೆಯಬೇಕಲ್ಲ. ಅದಕ್ಕಾಗಿ ವೈಶ್ಯನ ಮನೆಗೆ ಶ್ರೀಚಕ್ರವನ್ನು ಪಡೆಯಲಾಗ ತ್ರಿಶೂಲವನೊಸಗ ಗರ್ಭನು ಬ್ರಹ್ಮದಂಡವ ಸುಖ ಮುಖ್ಯಾಮರೆಲ್ಲರೂ ಕರೆದ ಕೈದುಗಳ ವಿನಯದಿ ಜಯ ಜಯ ಅಷ್ಟಭುಜದಲ್ಲಿ ಆಯುಧವನ್ನು ಧರಿಸಿದಂತಹ ಮಹಾಮಾತೆ ಅಂಬರಕ್ಕಿಂತಲೂ 68 ಅಂಗುಲ ವ್ಯಾಪ್ತಿಯನ್ನು ಹೊಂದಿದಂತಹ ದಿವ್ಯವಾದಂತಹ ದೇಹ, ಕಣ್ಣುಗಳು ಪಾವನವಾಯಿತು. ಆದರೆ ರಣಕ್ಷೇತ್ರಕ್ಕೆ ತೆರಳುವಂತಹ ಮಾತೆ ಬರಿಗಾಲಲ್ಲಿ ಹೋಗುವುದು ಸೂಕ್ತವಲ್ಲ. ವಾಹನದ ವ್ಯವಸ್ಥೆಯನ್ನು ನಾವೇ ಮಾಡಬೇಕು ಅಂತ ಯೋಚಿಸಿದಾಗ ಪರ್ವತರಾಜನೇ ವಾಹನವಾಗಿ ಬರ್ತೇನೆ ಹೀಗೆ
ಕಾಡ್ತಾ ಇದ್ದೇನೆ. ಪರಿಯ ಉತ್ಪಾತಗಳು, ಧೂಮಕೇತುವಿನ ಸಂಚಾರ, ನರಿ ಕಾಗೆಗಳ ಗುಗ್ಗಾಟ, ಓರ್ವಳಕ್ಕೆ ಹೆಣ್ಣು ಆಯುಧಧಾರಿಯಾಗಿ ಶಂಕದುರ್ಗರನ್ನು ಮಡಿದು ಬರ್ತಾ ಇದ್ದಾಳಂತೆ. ನೋಡ್ತೇನೆ. ರಣಾಂಗಕ್ಕೆ ಬಂದೆಯಾ? ಎಲ್ಲ ಹೆಣ್ಣ ನಿನಗೂ ನನಗಿರುವಂತಹ ದ್ವೇಷವಾದರೂ ಏನು? ಶಂಕದುರ್ಗರನ್ನು ಯಾಕೆ ಮಾಡಿದೆ? ಸತ್ಯವಿಚಾರವನ್ನ ತಿಳಿದು ಅತ್ತೆ ಲೋಕವನ್ನೇ ನಿಯಂತ್ರಿಸುವಂತಹ ಮತ್ತೊಂದು ಶಕ್ತಿ ಇದೆ ಎನ್ನುವ ಹಾಗೆ ಜ್ಞಾಪಕದಲ್ಲಿರಲಿ. ವಿಧಿಯಿಂದ ಬರಬಲವನ್ನು ಪಡೆದೆಯಾ? ನರ ನಾಕ ನಾಗಲೋಕವನ್ನು ಮುಕ್ತಿದೆಯಾ? ಬಂದವಳು ಸಾಮಾನ್ಯ ಹೆಣ್ಣೆನ್ನುವ ಹಾಗೆ ಭಾವಿಸಬೇಡ. ಬ್ರಹ್ಮಾಂಡ ನಾಯಕಿ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದಿದ್ದೇನೆ. ಬದುಕಬೇಕೆನ್ನುವಂತಹ ಆಸೆ ಉಂಟುಂಟಾದ್ರೆ ಶರಣಾಗತಿಯನ್ನು ಹೊಂದು, ಅದಲ್ಲ ಅಂತಾದ್ರೆ ನಿನ್ನ ಶಿರವನ್ನು
ೀರ